ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರಿಯೇತ್. ನಾವು ಧಾರ್ಮಿಕವಾದಂಥ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥದ್ದು ವಾಡಿಕೆ. ಹಾಗೆ ಶ್ರೀಕೃಷ್ಣಾಷ್ಟಮಿಯ ಶುಭ ಅವಸರದಂದು ಆ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣನ ಚರಿತೆಯನ್ನು ಹೇಳುವುದರಿಂದ ಮತ್ತು ಕೇಳುವುದರಿಂದ ಸಕಲರಿಗೂ ಭಗವಂತ ಕಲ್ಯಾಣವನ್ನು ಉಂಟು ಮಾಡುತ್ತಾನೆ ಎಂಬುದು ಪ್ರಾಜ್ಞರ ಮತ್ತು ಋಷಿಮುನಿಗಳ ಅಭಿಮತವಾಗಿದೆ. ಹಾಗೆ ಆ ಕುರಿತು ನಾವು ಮಾತನಾಡುವುದಿದ್ದರೆ, ಲೋಕವೆಲ್ಲವೂ ಮೈಮೆರೆತಿರುವಂತಹ ಕಾಲದಲ್ಲಿ ಜಲಧಿಗಳೆಲ್ಲವೂ ಉಕ್ಕಿ ಹರಿದು ಒಂದಾಗಿ ಸರ್ವವನ್ನು ನಾಶ ಮಾಡುವಂತಹ ಸಂದರ್ಭದಲ್ಲಿ ಏಕೈಕವಾದದ್ದು ಅಹಂ ಎಂಬ ರೂಪಿನಲ್ಲಿ ಇದ್ದೇ ಇರುತ್ತದೆ. ಏಕಂ ಆತ್ಮ ಎಂದು ವೇದಗಳು ಕೊಂಡಾಡುತ್ತಿರುವಂತಹ ಸಂದರ್ಭದಲ್ಲಿ ನಿರಾಕಾರ ರೂಪಿನ ಆ ಭಗವಂತನ ಸ್ವರೂಪ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಅಂದರೆ ಈ ಪ್ರಪಂಚದಲ್ಲಿ ನಾವು ಕಾಣುವ ಏನೆಲ್ಲ ಚರಾಚರ ವಸ್ತುಗಳು ಇವೆಯೋ ಅವೆಲ್ಲವೂ ಕೂಡ ಒಂದು ಬೀಜ ರೂಪದಲ್ಲಿ ಅಡಕವಾಗಿರುತ್ತದೆ. ಭಗವಂತ ಹಿಂದೆ ಭೂಲೋಕದಲ್ಲಿ ಅಧರ್ಮವು ಹೆಚ್ಚಾದಾಗಲೆಲ್ಲ, ದುಷ್ಟರು ಹೆಚ್ಚಾದಾಗಲೆಲ್ಲ ನಾನು ಭೂಮಿಯಲ್ಲಿ ಮತ್ತೆ ಜನಿಸಿ ದುಷ್ಟರನ್ನು ನಿಗ್ರಹ ಮಾಡಿಕೊಡುತ್ತೇನೆ ಎಂಬಂತಹ ವಚನವನ್ನು ದೇವಾದಿ ದೇವತೆ ಋಷಿ ಮುನಿಗಳಿಗೆ ಆತ ವಾಗ್ದಾನವನ್ನು ಇಟ್ಟಿದ್ದಾನೆ. ಅದರಂತೆ ಭಗವಂತನ 10 ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರ ಅಂತ ಹೇಳುವಂಥದ್ದು ಅದು 8ನೇ ಅವತಾರವಾಗಿರುತ್ತದೆ. ಹಾಗಾದರೆ ಈ ಸತ್ಪುರುಷರಾದವರು, ಭಗವಂತನಾದವರು ಅವತರಿಸಬೇಕಾದರೆ ಸಾಮಾನ್ಯರಾದಂತಹ ನಾವು ಜನಿಸಿದಂತೆ ಜನಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೊಂದು ಇತಿಹಾಸ ಅಂತ ಹೇಳುವಂಥದ್ದು ಬೇಕು. ಪೂರ್ವವಾದಂಥ ಯಾವುದೋ ಒಂದು ಘಟನೆಗಳು ಕೂಡ ಅಲ್ಲಿ ಸಾಧ್ಯವಿರಬೇಕಾಗ್ತದೆ. ಹಾಗಾದರೆ ಉದಾಹರಣೆಯನ್ನು ಹೇಳಬೇಕಾದ್ರೆ, ಒಬ್ಬ ಯಯಾತಿ ಮಹಾರಾಜ ಇದ್ದ. ಆತ ಭೂಲೋಕದಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಸಹಸ್ರಾರು ವರ್ಷಗಳ ಕಾಲ ಆತ ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆ ದೇವೇಂದ್ರ ಆತನನ್ನು ಸಂದರ್ಶಿಸಿ ಆತನಲ್ಲಿ ಮಾತುಕತೆಗೆ ತೊಡಗುತ್ತಾನೆ. ನೀನು ಇಷ್ಟೆಲ್ಲ ಸುಖ ಭೋಗವನ್ನು ಪಡೀಲಿಕ್ಕೆ ನೀನು ಮಾಡಿದಂತಹ ತಪಸ್ಸು ಯಾವ ರೀತಿಯಾಯಿತು, ಅದರ ಪ್ರಭಾವ ಎಷ್ಟು ಎಂಬುದನ್ನು ಆ ಯಯಾತಿ ಮಹಾರಾಜನಲ್ಲಿ ಕೇಳಿಕೊಂಡಾಗ ಸಹಜವಾಗಿ ಮನುಷ್ಯನಿಗೆ ಒಂದು ವಿದ್ಯಾಮದ, ಸೌಂದರ್ಯದ ಮದ, ಅಧಿಕಾರದ ಮದ ಇವೆಲ್ಲವೂ ಕೂಡ ನಮ್ಮನ್ನು ಆ ಸಂದರ್ಭದಲ್ಲಿ ಹೆಚ್ಚಿಸುತ್ತದೆ. ಹಾಗಾಗಿ ಎಷ್ಟೇ ಯಜ್ಞ ಯಾಗಾದಿಗಳನ್ನು ಮಾಡಿ ಸುಕೃತವಾದಂಥ ಫಲವನ್ನು ಆತ ಪಡೆದು ಸ್ವರ್ಗವನ್ನು ಹೊಂದಿದ್ದರೂ ಕೂಡ ಆ ಇಂದ್ರನು ಕೇಳಿದಂತಹ ಒಂದು ಪ್ರಶ್ನೆಯಿಂದ ಆತನಲ್ಲಿ ಆ ಅಹಂಕಾರ ಅಂತ ಹೇಳುವಂಥದ್ದು ಹೆಚ್ಚಾಗಿ ಬಿಡುತ್ತದೆ. ಆಗ ಆತ ಹೇಳ್ತಾನೆ, ಗಹಗಹಿಸಿ ನಗ್ತಾ ಹೇಳ್ತಾನಂತೆ, ನನ್ನಷ್ಟು ತಪಸ್ಸು ಮಾಡಲಿಕ್ಕೆ ಯಾವ ದೇವಾದಿ ದೇವತೆಗಳಿಂದಾಗಲಿ ಋಷಿ ಮಹರ್ಷಿಗಳಿಂದಲೂ ಕೂಡ ಸಾಧ್ಯವಿಲ್ಲ. ಹಾಗಿರುವಾಗ ನನಗೆ ಯಾರೂ ಹೋಲಿಕೆ ಇಲ್ಲ ಎಂಬಂಥ ಮಾತನ್ನು ಇಂದ್ರನಲ್ಲಿ ಹೇಳಲ್ಪಟ್ಟಾಗ ಇಂದ್ರ ಹೇಳ್ತಾನೆ, ನಿನ್ನ ಒಂದು ಅಹಂಕಾರ ಅಂತ ಹೇಳುವಂಥದ್ದು ನಿನ್ನ ಎಲ್ಲ ಪುಣ್ಯವನ್ನು ಲುಪ್ತಗೊಳಿಸಿತು. ಹಾಗಾಗಿ ಇನ್ನು ನೀನು ಸ್ವರ್ಗದಲ್ಲಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ, ನೀನು ಭೂಲೋಕಕ್ಕೆ ಮತ್ತೆ ಹೋಗಬೇಕು ಅಂತ ಅಲ್ಲಿ ಹೇಳಿದಾಗ ಅಲ್ಲಿ ಯಯಾತಿಗೆ ಅಲ್ಲಿ ತಾನು ಮಾಡಿದಂತಹ ತಪ್ಪಿನ ಅರಿವಾಗ್ತದೆ. ಅಂದರೆ ಈ ಕಥೆಯಿಂದ ವೀಕ್ಷಕರಾಗಲಿ ಯಾರಾದರೂ ಏನು ತಿಳಿದುಕೊಳ್ಬೇಕು ಅಂದರೆ, ಮನುಷ್ಯನಿಗೆ ಎಲ್ಲವೂ ಕೂಡ ಪ್ರಪಂಚದಲ್ಲಿ ಲಭ್ಯವಾಗಿದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ನಾವು ಅಹಂಕಾರಿಗಳಾಗಬಾರದು ಎನ್ನುವುದಕ್ಕೆ ಈ ಕಥೆಯು ಕೂಡ ಪೂರಕವಾಗಿರುತ್ತದೆ. ಆತ ಮತ್ತೆ ದೇವೇಂದ್ರನಲ್ಲಿ ಆತ ಮನವಿ ಮಾಡಿಕೊಳ್ತಾನೆ, ಹಾಗಾದರೆ ನಾನು ಭೂಲೋಕಕ್ಕೆ ಹೋಗುವಂಥದ್ದು ಅದು ಶತಸಿದ್ಧವಾದರೂ ಕೂಡ ನಾನು ಸಾಮಾನ್ಯರ ಒಂದು ಯೋನಿಯಲ್ಲಿ ಅಥವಾ ಸಾಮಾನ್ಯ ಕ್ಷೇತ್ರದಲ್ಲಿ ನಾನು ಹುಟ್ಟಿ ಬರುವುದಲ್ಲ, ಸತ್ಪುರುಷರ ಮಧ್ಯದಲ್ಲಿ ಹುಟ್ಟಿ ಬರುವಂಥ ಯೋಗವನ್ನು ನೀನು ದಯಪಾಲಿಸಬೇಕು ಅಂತ ಆತ ಹೇಳಿಕೊಂಡಾಗ ಇಂದ್ರನು ಅಲ್ಲಿ ತಥಾಸ್ತು ಅಂತ ಹೇಳ್ತಾನೆ. ಆತನು ಕೂಡ ಒಳ್ಳೆಯ ಧಾರ್ಮಿಕರಲ್ಲಿ, ಧರ್ಮಿಷ್ಠರಲ್ಲಿ ಆತ ಹೋಗಿ ಮತ್ತೆ ಬೀಳುವಂಥದ್ದು. ಹಾಗೆ ಭಗವಂತನು ಭೂಭಾರ ಹೆಚ್ಚಲಾಗಿ ಭೂಭಾರವನ್ನು ಕಳೆಯುವುದಕ್ಕಾಗಿ ನಾನು ಅವತರಿಸಿ ಬರುತ್ತೇನೆ ಅಂತ ವಾಗ್ದಾನವನ್ನು ಇಟ್ಟಂತೆ ಆತ ಪುನಃ ಅವತಾರವನ್ನು ಪಡೆಯುವುದಕ್ಕಾಗಿಯೂ ಕೂಡ ಒಂದು ಸತ್ಪುರುಷರಲ್ಲಿ, ಸತ್ಪಾತ್ರರಲ್ಲಿ ಜನನವಾಗಿ ಬರುವಂಥದ್ದು ಅದು ಆಗಲೇಬೇಕಿತ್ತು. ಹಾಗಾಗಿ ಆತ ಕೂಡ ಮುಂದೆ ಒಂದು ಕ್ಷೇತ್ರದಲ್ಲಿ ಆತ ಜನನವಾಗುವಂಥದ್ದು. ಹಾಗಾದರೆ ಶ್ರೀಕೃಷ್ಣನ 8ನೇ ಅವತಾರದಲ್ಲಿ ಆತ ಹೇಗೆ ಜನನವಾಗುವಂಥ ಸಂದರ್ಭ ಬಂತು,
ಯಾಕಾಗಿ ಆತ ಜನನ ಆದ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಒಮ್ಮೆ ಭೂಭಾರವು ಹೆಚ್ಚಲಾಗಿ ಭೂದೇವಿಯು ಗೋರೂಪವನ್ನು ತಳೆದು ಬ್ರಹ್ಮನಲ್ಲಿ ಮೊರೆಯನ್ನು ಇಡ್ತಾಳಂತೆ. ಬ್ರಹ್ಮದೇವ, ಭೂಮಿಯಲ್ಲಿ ದುಷ್ಟರ ಸಂಖ್ಯೆ ಜಾಸ್ತಿ ಆಗಿದೆ, ಸತ್ಪುರುಷರ ಸಂಖ್ಯೆ ಕಡಿಮೆ ಆಗಿದೆ, ಹಾಗಾಗಿ ನನ್ನಿಂದ ಬಹಳ ಕಷ್ಟ ಆಗ್ತಾ ಉಂಟು, ನೀನು ಅದಕ್ಕೆ ಪರಿಹಾರವನ್ನು ಕಂಡುಕೊಡಬೇಕು, ಬೇಕಾದಂಥ ವ್ಯವಸ್ಥೆಯನ್ನು ನನಗೆ ಮಾಡಿಕೊಡಬೇಕು ಅಂತ. ಆಗ ಬ್ರಹ್ಮದೇವ ರುದ್ರದೇವರನ್ನೊಡಗೂಡಿ ದೇವಾನು ದೇವತೆಗಳನ್ನು ಕೂಡಿಕೊಂಡು ಕ್ಷೀರಸಾಗರದಲ್ಲಿ ಪವಡಿಸಿರತಕ್ಕಂತಹ ಭಗವಂತನಾದಂಥ ಶ್ರೀಮನ್ನಾರಾಯಣನ ಮೊರೆ ಹೋಗ್ತಾರಂತೆ. ಶ್ರೀಮನ್ನಾರಾಯಣನಲ್ಲಿ ನಿವೇದನೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅದು ಹೇಗೆ? ಪುರುಷ ಸೂಕ್ತದಿಂದ, ವೇದೋಕ್ತವಾದಂಥ ಪುರುಷ ಸೂಕ್ತದಿಂದ ಆತನನ್ನು ಸ್ತುತಿಸಿ ಆತನನ್ನು ಅಲ್ಲಿ ಪ್ರಸನ್ನಗೊಳಿಸುವಂಥ ಸಂದರ್ಭದಲ್ಲಿ ಆತ ಅಭಯವನ್ನು ಇಡುತ್ತೇನೆ. ಮುಂದೆ ವಸುದೇವ ದೇವಕಿಯರ ಗರ್ಭದಲ್ಲಿ, ಅಂದರೆ ಅಷ್ಟಮ ಗರ್ಭದಲ್ಲಿ ನಾನು ಜನಿಸಿ ಮುಂದೆ ದುಷ್ಟರನ್ನು ಸಂಹರಿಸಿಕೊಡುತ್ತೇನೆ. ದೇವಾನು ದೇವತೆಗಳಾದಂಥ ನೀವೆಲ್ಲರೂ ಕೂಡ ಗೋಪಾಲಕರಾಗಿ ಮುಂದೆ ಜನಿಸಿರಿ, ಹಾಗೆ ಅಪ್ಸರಾಸ್ತ್ರೀಯರು ಗೋಪಿಕಾಸ್ತ್ರೀಯರಾಗಿ ಜನಿಸಲಿ ಎಂಬಂತಹ ವಾಗ್ದಾನವನ್ನು ಇಟ್ಟು ಅವರನ್ನು ಕಳಿಸುವಂಥದ್ದು. ಹೀಗೆ ಕೃಷ್ಣನ ಜನನ ಆಗುವುದಕ್ಕೆ, ಅವತರಿಸುವುದಕ್ಕೆ ಇದು ಒಂದು ಪೂರಕವಾದಂತಹ ಘಟನೆ ಆಗುತ್ತದೆ. ಮುಂದೆ ವಸುದೇವ ಮತ್ತು ದೇವಕಿಯರಿಗೆ ವಿವಾಹವನ್ನು ಆಗುವಂಥ ಸಂದರ್ಭ. ಉಗ್ರಸೇನ ಮಹಾರಾಜನಾದಂತಹ ದೇವಕಿ ಹಾಗೂ ಶೌರ್ಯವಂತನಾದಂತಹ ಮಹಾರಾಜನೊಬ್ಬನ ಮಗನಾದಂತಹ ವಸುದೇವನಿಗೆ ವಿವಾಹವು ಏರ್ಪಟ್ಟು ಆ ವಿವಾಹ ಮಹೋತ್ಸವದ ಮೆರವಣಿಗೆಗೆ ಅಲ್ಲಿ ಕಂಸನೇ ಸ್ವತಃ ರಥವನ್ನು ನಡೆಸುವಂಥ ಸಂದರ್ಭ. ಹಾಗಾದರೆ ಯಾಕೆ ಆತ ಸ್ವತಃ ರಥವನ್ನು ನಡೆಸಲಿಕ್ಕೆ ಮುಂದಾಗ್ತಾನಂದರೆ, ತಂಗಿಯಾದಂತಹ ಆ ದೇವಕಿಯ ಮೇಲೆ ಆತನಿಗೆ ಅತ್ಯಂತ ಪ್ರೀತಿ, ಬಹಳ ಇಷ್ಟಪಡ್ತಾನೆ ಆತ. ಕಣ್ಣಲ್ಲಿ ಕಣ್ಣಿಟ್ಟು ಆಕೆಯನ್ನು ಸಲಹಿದ್ದಾನೆ. ಅಂತಹ ತಂಗಿಯ ಮೆರವಣಿಗೆಯಲ್ಲಿ ಸ್ವತಃ ಆತ ವಾಜಿಯನ್ನು ಹಿಡಿದು ರಥವನ್ನು ಮುನ್ನಡೆಸಿ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಆಗ ಅಶರೀರವಾಣಿ ಆಗುತ್ತದೆ. ಕಂಸ, ನಿನ್ನನ್ನು ಕೊಲ್ಲಲಿಕ್ಕಾಗಿ ಯಾರು ನೀನು ಪ್ರೀತಿಯನ್ನು ಮಾಡ್ತಿ, ನಿನ್ನನ್ನು ಪ್ರೀತಿಯನ್ನು ಮಾಡುವಂತಹ ಈ ದೇವಕಿಯ ಅಷ್ಟಮ ಗರ್ಭದಲ್ಲಿ ನಿನ್ನ ಶತ್ರು ಹುಡ್ತಾನೆ, ಅವನೇ ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ ಅಶರೀರವಾಣಿಯು ಆದಂತಹ ಸಂದರ್ಭದಲ್ಲಿ ಆಗ ಕಂಸನ ಆ ಸಂತೋಷ ಅಂತ ಹೇಳುವಂಥದ್ದು ಅದು ಅಡಗಿ ಹೋಗ್ತದೆ. ಕೂಡಲೇ ಆತ ರೋಷಾವೇಶದಿಂದ, ಏನು ಬರಸಿಡಿಲೊಂದು ಬಂದು ಎರಗಿದ್ರೆ ಮನುಷ್ಯನಿಗೆ ಹೇಗೆ ಕಷ್ಟ ಆಗ್ತದೋ, ಯಾವ ರೀತಿಯಾದಂಥ ಪರಿಣಾಮ ಉಂಟಾಗುತ್ತದೋ, ಅದೇ ರೀತಿಯಲ್ಲಿ ರೋಷಾವೇಶಗೊಂಡಂತಹ ಆ ಕಂಸ ತನ್ನ ತಂಗಿಯಾದಂತಹ ದೇವಕಿಯ ಮುಂದಲೆಯನ್ನು ಹಿಡಿದು ಒರೆಯಲ್ಲಿದ್ದಂಥ ಕತ್ತಿಯನ್ನು ಹಿಡಿದು ಆಕೆಯ ಕತ್ತಿನಲ್ಲಿ ಇಟ್ಟು ಕೊಲ್ಲಬೇಕು ಅಂತ ಮುಂದಾದಾಗ ಮದುಮಗನಾದಂತಹ ಭಾವನಾದಂತಹ ಪಕ್ಕದಲ್ಲಿದ್ದಂಥ ವಸುದೇವ ಅಲ್ಲಿ ಕಂಸನನ್ನು ತಡಿತಾನೆ. ಭಾವ, ಸಿಟ್ಟುಗೊಳ್ಬೇಡಿ, ಅಲ್ಲಿ ಅಶರೀರವಾಣಿಯಾದದ್ದು ನಾನು ಕೇಳಿದ್ದೇನೆ, ಅದು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಅಷ್ಟಮ ಗರ್ಭದಲ್ಲಿ ಹುಟ್ಟಿದಂಥ ಅದುವರೆಗೂ ಬಹಳಷ್ಟು ಅವಕಾಶ ಇದ್ದೇ ಇದೆ, ಯಾಕೆ ಈಗ ತಾಳ್ಮೆಯನ್ನು ಕಳೆದುಕೊಳ್ತಿ? ಪ್ರೀತಿ ಪಾತ್ರಳಾದಂಥ ತಂಗಿಯನ್ನು ಕೊಂದು ವೃತ ಶ್ರೀಹತ್ಯಾ ದೋಷಕ್ಕೆ ನೀನು ಯಾಕೆ ಕಾರಣಳಾಗುತ್ತಿ ಎಂಬಂತಹ ಮಾತನ್ನು ಹೇಳಿದಾಗ ಅಲ್ಲಿ ಕತ್ತಿಯನ್ನು ಹಿಡಿದಂತಹ ಕಂಸನಿಗೂ ಕೂಡ ಅದು ಹೌದು ಅಂತ ಅನ್ನಿಸ್ತದೆ. ಕೂಡಲೇ ಕತ್ತಿಗೆ ಇಟ್ಟಂಥ ಕತ್ತಿಯನ್ನು ಮರಳಿ ತೆಗೆದು ಆತ ಚಿಂತನೆ ಮಾಡ್ತಾನೆ, ಹಾಗಾದರೆ ಅಷ್ಟಮ ಗರ್ಭವನ್ನು ಧರಿಸುವವರೆಗೆ ನಿಮ್ಮನ್ನು ಬಿಟ್ಟು ಕಳಿಸ್ತೇನೆ. ಆದರೆ ಒಂದು ಎಚ್ಚರಿಕೆಯನ್ನು ಇಡ್ತಾನೆ, ಪ್ರತಿಯೊಂದು ಮಗುವನ್ನು ಕೂಡ ತನಗೆ ಒಪ್ಪಿಸಿಕೊಡಬೇಕು ಎಂಬಂತಹ ಆಜ್ಞೆಯನ್ನು ಮಾಡಿ ನಿಬಂಧನೆಯೊಂದಿಗೆ ಬಿಟ್ಟು ಕಳಿಸುವಂಥದ್ದು. ಕಾಲಕ್ರಮೇಣ ದೇವಕಿಯು ಗರ್ಭವನ್ನು ಧರಿಸ್ತಾಳೆ. ಹುಟ್ಟಿದಂತಹ ಪ್ರಥಮ ಮಗುವು ಗಂಡು ಮಗು ಆಗಿರ್ತದೆ. ಅದನ್ನು ವಸುದೇವನು ಕಂಸನಿಗೆ ಕೊಟ್ಟಂತಹ ಮಾತಿನಂತೆ ತಂದು ಒಪ್ಪಿಸ್ತಾನೆ. ಆದರೆ ಆ ಗಂಡು ಮಗುವನ್ನು ಕಂಡಂಥ ಕಂಸ ಅಲ್ಲಿ ಅಶರೀರವಾಣಿ ಆಗಿರುವಂಥದ್ದು ಅಷ್ಟಮ ಗರ್ಭದಲ್ಲಿ ಹುಟ್ಟುವಂಥ ಮಗು, ಇದನ್ನು ಕೊಂದು ನನಗೇನಾಗಬೇಕು ಅಂತ ಹೇಳಿ ವಸುದೇವನಿಗೆ ಮರಳಿ ಕೊಡುವಂಥ ಸಂದರ್ಭ. ಆದರೆ ದೇಶ ಸಂಚಾರಿಯಾದಂಥ 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಲಿಕ್ಕೆ ಸಾಮರ್ಥ್ಯವುಳ್ಳಂಥ ನಾರದ ಮಹರ್ಷಿಗಳು ಕಂಸನಲ್ಲಿಗೆ ಬಂದು ಅಲ್ಲಿ ಹೇಳ್ತಾರೆ, ಕಂಸ, ನಿನ್ನ ಶತ್ರುಗಳ ಬಗ್ಗೆ ನೀನೇನಾದರೂ ನಿರ್ಲಕ್ಷ್ಯವನ್ನು ಮುಂದೆ ತಾಳಿತುಂತಾದರೆ ಮುಂದೆ ನಿನಗೆ ಜೀವಕ್ಕೆ ಅಪಾಯ ಉಂಟು. ಯಾಕೆ ನಾರದರು ಈ ಮಾತನ್ನು ಹೇಳಿದಂದರೆ, ಆದಷ್ಟು ಬೇಗ ಇವನ ಪಾಪದ ಕೊಡ ಅಂತ ಹೇಳುವಂಥದ್ದು ತುಂಬಲಿ, ದುಷ್ಟರ ನಾಶ ಮುಂದೆ ಆಗಲಿ ಎಂಬಂಥ ಕಾರಣಕ್ಕಾಗಿ. ಯಾಕಂದರೆ ಯಾರಿಗೇ ಆಗಲಿ ಒಂದು ದೇವರು ಶಿಕ್ಷೆ ಅಂತ ಕೊಡಬೇಕಿದ್ರೆ ಆತ ಮಾಡಿದಂತಹ ಪಾಪ ಅಂತ ಹೇಳುವುದತ್ತು ಸಂಪೂರ್ಣ ಆಗಿರಬೇಕು, ಆ ಪಾಪದ ಕೊಡ ಅಂತ ಹೇಳುವಂಥದ್ದು ತುಂಬಬೇಕು.
ಅದಕ್ಕಾಗಿ ನಾರದರು ಆ ಸೂಚನೆಯನ್ನು ಕೊಟ್ಟಾಗ ಕಂಸನಿಗೆ ಅನ್ನಿಸ್ತದೆ. ಅಲ್ಲಿ ನಾರದರು ಅಲ್ಲಿ ಸೂಚನೆಯನ್ನು ಕೊಡ್ತಾರೆ, ನಿನ್ನ ಹಿಂದಿನ ಜನ್ಮ ನೀನು ಇಂತಹ ರಾಕ್ಷಸನಾಗಿದ್ದಿ, ಆಗ ವಿಷ್ಣು ನಿನ್ನನ್ನು ಈ ರೀತಿಯಾಗಿ ಕೊಂದಿದ್ದ. ಇವೆಲ್ಲವನ್ನು ನೆನಪಿಸಿದಾಗ ಅಲ್ಲಿ ಕಂಸನಿಗೆ ಅದು ಸತ್ಯ ಅಸತ್ಯತೆಯ ಜ್ಞಾನ ಉಂಟಾಗ್ತದೆ. ಕೂಡಲೇ ವಸುದೇವ ದೇವಕಿಯರನ್ನು ಬರಲಿಕ್ಕೆ ಹೇಳಿ ಅವರನ್ನು ಕಾರಾಗೃಹಕ್ಕೆ ಹಾಕುವಂಥದ್ದು. ಹಾಗೆ ಮಹಾರಾಜನಾದಂಥ ಉಗ್ರಸೇನನೇನಾದರೂ ಇವರ ಮೇಲೆ ಸೌಮ್ಯತೆಯನ್ನು ತೋರಿದರೆ ಅಥವಾ ಕಾರಾಗೃಹವನ್ನು ಬಿಡಿಸಿದರೆ ಮುಂದೆ ತನಗೆ ತೊಂದರೆಯಾಗಬಹುದೆಂಬಂಥ ಏಕೈಕ ಕಾರಣದಿಂದ ಮಹಾರಾಜನಾದಂಥ ಉಗ್ರಸೇನನನ್ನು ಕೂಡ ಅಲ್ಲಿ ಸೆರೆಮನೆಗೆ ಕಳಿಸುವಂತಹ ಏರ್ಪಾಟನ್ನು ಮಾಡ್ತಾನೆ. ರಾಜ್ಯದ ಸಂಪೂರ್ಣವಾದಂಥ ಅಧಿಕಾರವನ್ನು ತಾನು ತೆಗೆದುಕೊಳ್ಳುವಂಥದ್ದು. ಹೀಗಿರುವಂಥ ಪರಿಸ್ಥಿತಿಯಲ್ಲಿ 6 ಮಕ್ಕಳು ಕೂಡ ಅಲ್ಲಿ ದೇವಕಿಗೆ ಜನನವಾಗುತ್ತದೆ. ಆ 6 ಮಕ್ಕಳನ್ನು ಕೂಡ ಇಲ್ಲಿ ಕಂಸ ಮಹಾರಾಜ ನಾರದರು ಸೂಚನೆ ಕೊಟ್ಟಂತೆ ಅವರನ್ನು ಕೊಂದು ಕಳೆಯುವಂಥದ್ದು. 7ನೆಯ ಗರ್ಭವೂ ಕೂಡ ಅಲ್ಲಿ ಉತ್ಪತ್ತಿ ಆಗ್ತದೆ. ಆಗ ಶ್ರೀಮನ್ನಾರಾಯಣನು ತನ್ನ ಯೋಗಮಾಯೆಯನ್ನು ಆಹ್ವಾನಿಸಿ ಯೋಗಮಾಯೆಯನ್ನು ಕರೆಸಿಕೊಂಡು ಅಲ್ಲಿ ಆಜ್ಞೆ ಮಾಡ್ತಾನೆ. ಈಗ ದೇವಕಿಯ ಉದರದಲ್ಲಿರುವಂತಹ ಆ ಸಪ್ತಮ ಗರ್ಭ ಅಂತ ಹೇಳುವಂಥದ್ದು ಅದು ಆದಿಶೇಷನು ಬಲರಾಮನಾಗಿ ಹುಟ್ಟುವುದರಲ್ಲಿ ಇದ್ದಾನೆ. ಆದ್ದರಿಂದ ಆ ಒಂದು ಭ್ರೂಣವನ್ನು ಆ ಒಂದು ಗರ್ಭಪಿಂಡವನ್ನು ನೀನು ವಸುದೇವನ ಇನ್ನೊಬ್ಬಳು ಪತ್ನಿಯಾದಂತಹ ರೋಹಿಣಿಯ ಗರ್ಭದಲ್ಲಿ ತೆಗೆದುಕೊಂಡು ಹೋಗಿ ಇಡಬೇಕು. ಮುಂದೆ ಆತ ಸಂಕರ್ಷಣನೆಂದು ಬಲರಾಮನೆಂದು ನನಗೆ ಅಣ್ಣನಾಗಿ ಲೋಕದಲ್ಲಿ ಪ್ರಖ್ಯಾತಿ ಪಡೆದು ದುಷ್ಟ ಸಂಹಾರದಲ್ಲಿ ಆತ ನನಗೆ ಸಹಕಾರಿಯಾಗಲಿದ್ದಾನೆ. ಆ ಕೆಲಸವನ್ನು ನೀನು ಮಾಡುವುದರಿಂದ ಮುಂದೆ ನೀನು ಕೂಡ ಲೋಕದಲ್ಲಿ ಪೂಜನೀಯವಾಗಿ ನಿನಗೆ ಪೂಜೆಯೂ ಕೂಡ ಸಲ್ಲಿಸಲ್ಪಡುತ್ತದೆ ಅಂತ ಆದಿಮಾಯೆಯನ್ನು ಕೇಳಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಆಕೆ ಅದೇ ರೀತಿ ಮಾಡುವಂಥದ್ದು. ಹಾಗೆ ಹೋದಂತಹ ಗರ್ಭದಿಂದ ಅಲ್ಲಿ ಕಂಸನು ಸಂತೋಷಪಟ್ಟರು. ಮುಂದೆ ಭಗವಂತನು ವಸುದೇವನ ಮೂಲಕ ದೇವಕಿಯ ಗರ್ಭವನ್ನು ಪ್ರವೇಶಿಸಿ ತಾನು ಹುಟ್ಟುವಂತಹ ಸಂದರ್ಭವನ್ನು ಆತ ಮಾಡ್ತಾನೆ. ಹಾಗಾದರೆ ಕೃಷ್ಣ ಯಾವಾಗ ಹುಟ್ಟಿದ? ಭಾದ್ರಪದ ಮಾಸದ ಅಷ್ಟಮಿಯಂದು ಬುಧವಾರ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರವು ಇರುವಾಗ, ಹಾಗೆ ಎಲ್ಲ ಗ್ರಹಗಳು ಕೂಡ ಉಚ್ಚಸ್ಥಾನದಲ್ಲಿರುವ, ನಾವು ಜಾತಕವನ್ನು ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ಕೂಡಲೇ ವಿಮರ್ಶೆ ಮಾಡ್ತೇವೆ. ಅದೇ ರೀತಿ ಕೃಷ್ಣನು ಹುಟ್ಟುವಾಗ ಎಲ್ಲ ಗ್ರಹಗಳು ಉಚ್ಚವಾಗಿರುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನ ಜನನವಾಗ್ತದೆ. ಜನನವಾದಂಥ ಸಂದರ್ಭದಲ್ಲಿ ದೇವಾನುದೇವತೆಗಳು ಸಂತೋಷದಿಂದ ಪುಷ್ಪವನ್ನು ಸೃಷ್ಟಿ ಮಾಡಿದರೆ ಅಪ್ಸರೆಯನ್ನು ನರ್ತನೆ ಮಾಡ್ತಾರಂತೆ. ಹಾಗೆ ಎಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಉಂಟಾಗುವಂಥ ಸಂದರ್ಭ. ಹಾಗಿದ್ರೆ ಆ ಮಗುವನ್ನು ನೋಡುವಾಗ ಆ ಮಗುವಿನ ಕಣ್ಣುಗಳು ಪದ್ಮದಂತೆ ಹೊಳೆಯುತ್ತಿತ್ತಂತೆ. ಮುಖ ಅಂತ ಹೇಳುವಂಥದ್ದು ಚಂದಿರನಂತೆ ಶೋಭಾಯಮಾನವಾಗಿತ್ತು. ಅಂತಹ ಒಂದು ಪ್ರೀತಿಯನ್ನು ಉಕ್ಕುವಂತಹ ಒಂದು ಸಂದರ್ಭ ಅಲ್ಲಿ ಎದುರಾಯಿತು. ಹಾಗೆ ಶ್ರೀಮನ್ನಾರಾಯಣನೇ ಅಲ್ಲಿ ಜನನವಾದುದಕ್ಕೆ ಅಲ್ಲಿ ಸೂಚ್ಯವಾಗಿ ಅಲ್ಲಿ ಏನು ಅವನ ವಕ್ಷಸ್ಥಳದಲ್ಲಿ ಅಲ್ಲಿ ಶ್ರೀವತ್ಸ ಚಿಹ್ನೆಗಳು ಕಾಣಲ್ಪಟ್ಟವು. ಹಾಗೆ ಕಂಠದಲ್ಲಿ ಶೋಭಾಯಮಾನವಾದಂತಹ ರತ್ನಗಳು, ಶಂಖ ಚಕ್ರ ಪದ್ಮ ಸಹಿತವಾಗಿ ಆತ ಪಟ್ಟೆ ಪಿತಾಂಬರಧಾರಿ ಆಗಿ ಅಲ್ಲಿ ತನ್ನ ನಿಜ ಸ್ವರೂಪದಲ್ಲಿ ಅಲ್ಲಿ ವಸುದೇವನಿಗೆ ಕಾಣಲ್ಪಡ್ತಾನೆ, ವಸುದೇವನಿಗೆ ಕಾಣಿಸಿಕೊಳ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ವಸುದೇವನನ್ನು ಕರೆದು ಭಗವಂತ ಅಲ್ಲಿ ಆಜ್ಞೆ ಮಾಡ್ತಾನೆ, ನೀನು ಈಗಲೇ ನನ್ನನ್ನು, ಅರ್ಥಾತ್ ನಾನು ಮಗುವಾಗಿ ಇದ್ದಂಥ ಸಂದರ್ಭದಲ್ಲಿ ನೀನು ಅಲ್ಲಿ ಮುಂದೆ ನಂದಗೋಪಾಲಕ್ಕೆ ಹೋಗಿ ಅಲ್ಲಿ ದೇವಕಿಯ ಈ ಗರ್ಭವನ್ನು ಅಲ್ಲಿ ಯಶೋದೆಯ ಪಕ್ಕದಲ್ಲಿ ಇರಿಸಿ ಮುಂದೆ ಅಲ್ಲಿರುವಂಥ ಹೆಣ್ಣು ಶಿಶುವನ್ನು ನೀನು ಇಲ್ಲಿ ತಂದು ಬಿಡಬೇಕು ಎಂಬಂತಹ ಮಾತನ್ನು ಅಲ್ಲಿ ಹೇಳಲಾಗಿ ವಸುದೇವನು ಅಲ್ಲಿ ಮತ್ತೆ ಪುನಃ ಮಗುವಾಗಿ ತನ್ನ ಮಡಿಲಲ್ಲಿ ಮಲಗಿರುವಂತಹ ಆ ಕಂದನನ್ನು ಕರೆದುಕೊಂಡು ಅಲ್ಲಿ ಗೋಕುಲಕ್ಕೆ ಹೋಗುವಂತಹ ಒಂದು ಸಂದರ್ಭ ಅಲ್ಲಿ ಎದುರಾಗುವಂಥದ್ದು. ಶ್ರೀಕೃಷ್ಣನು
ಅವತಾರವಾದಂತಹ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ನಾನಾ ರೀತಿಯಾದಂತಹ ಶುಭ ಸೂಚಕಗಳು ಅಲ್ಲಿ ತನ್ನಿಂದ ತಾನಿಗೆ ಮೊಳಗಲಿಕ್ಕೆ ಪ್ರಾರಂಭವಾಯಿತು. ಯಾಕಂದರೆ ಆ ಭಗವಂತನ ಶಕ್ತಿ ಮತ್ತು ಸಾಮರ್ಥ್ಯ ಅಂತ ಹೇಳುವಂಥದ್ದು ಹಾಗೆ. ಪ್ರಾಣಿ ಪಕ್ಷಿಗಳು ಕೂಡ ಸಂತಸದಿಂದ ಅಲ್ಲಿ ಕೂಗನ್ನು ಅಥವಾ ಅಲ್ಲಿ ಕಲರವನ್ನು ವ್ಯಕ್ತಪಡಿಸ್ತಾವಂತೆ. ನದಿಗಳು ಉಕ್ಕಿ ಹರಿಯಲಿಕ್ಕೆ ಪ್ರಾರಂಭವಾಯಿತು. ಮಂದ ಮಾರುತನು ಸುವಾಸನೆಯನ್ನು ಬೀರುವಂತಹ ಗಾಳಿಯನ್ನು ಪಸರಿಸಿದನು. ಹೀಗಿರುವಂತಹ ಸಂದರ್ಭದಲ್ಲಿ ಮುಂದೆ ಆ ಭಗವಂತನ ಜನನವಾದ ಕೂಡಲೇ ಮುಂದೆ ವಾಸುದೇವನು ಅಲ್ಲಿ ಯಾವಾಗ ಶಂಖಚಕ್ರ ಗದಾಧಾರಿಯಂತಹ ಶ್ರೀಮನ್ನಾರಾಯಣನು ಆತನಿಗೆ ನಿರ್ದೇಶನವನ್ನು ಮಾಡಿದನು, ಅದರಂತೆ ಆತ ಆ ಪುಟ್ಟ ಮಗುವನ್ನು ಹೊತ್ತುಕೊಂಡು ಹೋಗಿ ನಂದಗೋಕುಲಕ್ಕೆ ಕೊಂಡು ಹೋಗಿ ಅಲ್ಲಿ ಆ ವಸುದೇವನು ತನ್ನ ಮಗುವನ್ನು ಅಲ್ಲಿ ಸ್ಥಳಾಂತರಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಆತನಿಗೆ ಕಟ್ಟಿರಲ್ಪಟ್ಟಂಥ ಸಂಕೋಲೆಗಳು ತನ್ನಿಂದ ತಾನೇ ಅಲ್ಲಿ ಬಿಡಿಸಲ್ಪಟ್ಟವಂತೆ. ಬಾಗಿಲಲ್ಲಿದ್ದಂತಹ ದ್ವಾರಪಾಲಕರು ಗಾಢವಾದಂತಹ ನಿದ್ರೆಗೆ ಒಳಪಡ್ತಾರೆ. ಯಾರೂ ಕೂಡ ಯಾವ ರೀತಿಯಾದಂಥ ಅಡೆತಡೆಗಳನ್ನು ಆತನಿಗೆ ಉಂಟು ಮಾಡುವುದಿಲ್ಲ. ಒಂದು ಸಣ್ಣದಾದಂತಹ ಬುಟ್ಟಿಯಲ್ಲಿ ಆ ವಸ್ತ್ರವನ್ನು ಇಟ್ಟು ಆ ಮಗುವನ್ನು ತಲೆಯ ಮೇಲೆ ಹೊತ್ತುಕೊಂಡು ಆತ ಗೋಕುಲಕ್ಕೆ ಹೋಗಲಿಕ್ಕೆ ಆತ ಸಿದ್ಧತೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯಮುನೆಯನ್ನು ದಾಟಲು ಆ ಯಮುನೆಯು ಈತನಿಗೆ ದಾರಿ ಮಾಡಿಕೊಡ್ತಾಳಂತೆ. ಹಾಗಾದರೆ ಆ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಆತನಿಗೆ ಸಾಗಬೇಕಾದ್ರೆ ಆತನಿಗೆ ಬೆಳಕಂತ ಹೇಳುವಂಥದ್ದು ಬೇಕು. ಅದಕ್ಕಾಗಿ ಜೋರಾದಂಥ ಗುಡುಗು ಸಹಿತವಾದಂಥ ಮಿಂಚುಗಳ ಸಹಾಯದಿಂದ ಆತ ಮುಂದಕ್ಕೆ ಹೋಗುತ್ತಿದ್ದರೆ ಆ ಹೊತ್ತಂತಹ ಶಿಶುವಿಗೆ ಯಾವುದೇ ರೀತಿಯಾದಂತಹ ಮಳೆಯಿಂದ ಅಪಾಯ ಉಂಟಾಗಬಾರದೆಂಬಂತಹ ಕಾರಣದಿಂದ ಕ್ಷೀರಸಾಗರದಲ್ಲಿ ಪವಡಿಸಿರುವಂತಹ ಆದಿಶೇಷನು ಅಲ್ಲಿ ಸರ್ರನೆ ಬಂದು ಆತನಿಗೆ ಹೆಡೆಯನ್ನು ಬಿಡಿಸಿ ಆತನಿಗೆ ರಕ್ಷಣೆಯನ್ನು ಕೊಟ್ಟು ಆತನ ಹಿಂದೆ ಸರಿಲಿಕ್ಕೆ ಪ್ರಾರಂಭ ಮಾಡಿದ. ವಸುದೇವನು ಮುಂದಕ್ಕೆ ಹೋಗುತ್ತಿದ್ದರೆ ಹಿಂದಿನಿಂದ ಮಹಾಶೇಷನು ಅಲ್ಲಿ ಆತನನ್ನು ಅನುಸರಿಸುತ್ತಿದ್ದ. ಹೀಗೆ ಬಹಳ ದೀರ್ಘವಾದಂಥ ಪ್ರಯಾಣದ ನಂತರ ಈ ವಸುದೇವನು ನಂದಗೋಕುಲಕ್ಕೆ ಹೋಗಿ ಅಲ್ಲಿ ವಸುದೇವನು ಅಲ್ಲಿ ಗೋಪನ ಬಳಿಯಲ್ಲಿದ್ದಂತಹ ಆ ಮಗುವಿನ ಪಕ್ಕದಲ್ಲಿ ಈ ಮಗುವನ್ನು ಇರಿಸಿ ಅಲ್ಲಿದ್ದಂತಹ ಮಗುವನ್ನು ಆತ ಪುನಃ ಯಥಾಸ್ಥಿತಿಯಲ್ಲಿ ತಂದು ಕಾರಾಗೃಹದಲ್ಲಿ ತಂದು ಇಡುವಂಥದ್ದು. ಆಗ ಮತ್ತೆ ಪುನಃ ಆತನ ಕೈಗಳು ಸಂಕೋಲೆಗಳು ಅಲ್ಲಿ ಬಂಧಿಸಲ್ಪಟ್ಟವು. ದ್ವಾರಪಾಲಕರಿಗೆ ಎಚ್ಚರಿಕೆಯಾಯಿತು. ಎಲ್ಲವೂ ಕೂಡ ಹಿಂದೆ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿ ಅಲ್ಲಿ ಮರುಕಳಿಸಿತು. ಇಷ್ಟೆಲ್ಲ ಆಗುವಾಗ ಕಂಸನಿಗೆ ಈ ವಿಚಾರ ಗೊತ್ತಾಗ್ತದೆ. ಅಷ್ಟಮ ಗರ್ಭದಲ್ಲಿ ಜನಿಸಿದಂತಹ ಶಿಶುವನ್ನು ತಾನು ಕೊಲ್ಲಬೇಕು ಅಂತ ಆತ ಖಡ್ಗವನ್ನು ಹಿಡಿದು ಆ ಜೈಲಿಗೆ ಅರ್ಥಾತ್ ಕಾರಾಗೃಹಕ್ಕೆ ಬಂದಂಥ ಸಂದರ್ಭದಲ್ಲಿ ರೋಷಾವೇಶದಿಂದ ಆ ಮಗುವನ್ನು ಕಾಲುಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಬೇಕು, ಅದನ್ನು ಕೊಲ್ಲಬೇಕು ಅನ್ನುವ ಅಷ್ಟರಲ್ಲಿ ಆ ಶಿಶುವು ದಿಗಂತಕ್ಕೆ ಹಾರಿ ತನ್ನ ಮಾಯಾರೂಪವನ್ನು ಪ್ರದರ್ಶಿಸಿ ಅಲ್ಲಿ ಕಂಸನಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು. ನಿನ್ನನ್ನು ಕೊಲ್ಲುವಂತಹ ಆ ಶಿಶುವು ಮತ್ತೊಂದು ಕಡೆಯಲ್ಲಿ ಬೆಳೆಯುತ್ತಿದೆ ಕಂಸ, ನಿನ್ನನ್ನು ಖಂಡಿತವಾಗಿಯೂ ಆ ಮಗುವು ಧ್ವಂಸ ಮಾಡುತ್ತದೆ, ನಿನ್ನನ್ನು ಕೊಂದೇ ಕಳೆಯುತ್ತದೆ ಎಂಬಂಥ ಮಾತಿನೊಂದಿಗೆ ಆ ಮಗುವು ಮಾಯೆಯಾಗಿ ಹೋಗ್ತದೆ. ಇದರಿಂದ ಬಹಳಷ್ಟು ದುಃಖಕ್ಕೆ ಒಳಪಡ್ತಾನೆ. ತನಗೆ ಬೇಕಾದವರನ್ನೆಲ್ಲ ಕರೆದು ಆತ ಸಲಹೆಯನ್ನು ಪಡೆದುಕೊಳ್ತಾನೆ. ಹಾಗಾದರೆ ಆ ಮಗುವನ್ನು ಹುಡುಕುವುದು ಹೇಗೆ, ಆ ಮಗುವನ್ನು ಕೊಲ್ಲುವುದು ಹೇಗೆ? ಈ ರೀತಿಯಾದಂತಹ ಚಿಂತನೆಯನ್ನು ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಸಲಹೆಯನ್ನು ಕೊಡ್ತಾರೆ. ಆಗ ಸಲಹೆಯಲ್ಲಿ ಕೊನೆಯದಾಗಿ ಬಂದಂಥ ಮಾತು, ಈಗ ತಾನೇ ಹುಟ್ಟಿದಂಥ ಎಲ್ಲ ಮಕ್ಕಳನ್ನು ಸಂಹರಿಸು. ನಾಡಿನಲ್ಲಿ ಯಾವೆಲ್ಲ ಮಕ್ಕಳುಗಳು ಇದ್ದಾವೋ ಅವೆಲ್ಲವನ್ನೂ ಸಂಹರಿಸಬೇಕು ಅಂತ ತೀರ್ಮಾನಿಸಲಾಗಿ ಅದೇ ರೀತಿಯಾಗಿ ಅಂದು ಹುಟ್ಟಿದಂಥ ಎಲ್ಲ ಮಕ್ಕಳ ಹತ್ಯೆಯನ್ನು ಅಲ್ಲಿ ಕಂಸ ಮಹಾರಾಜ ಮಾಡ್ತಾನೆ. ಇದರಿಂದ ಇನ್ನಷ್ಟು ಹೆಚ್ಚು ಪಾಪವನ್ನು ಆತ ಸಂಗ್ರಹಿಸಿದಾಗಾಯಿತು. ಅಷ್ಟರಲ್ಲೇ ತೃಪ್ತನಾಗಲಿಲ್ಲ. ಹಾಗಾದರೆ ಇನ್ನೆಲ್ಲಿಯಾದರೂ ಆ ಮಗು ಅಡಗಿದ್ರೆ, ಇನ್ನೆಲ್ಲಿಯಾದರೂ ತೊಂದರೆಗಿದ್ರೆ ಏನು ಮಾಡುವುದು? ಅಷ್ಟರಲ್ಲಿ ಗೋಕುಲದಲ್ಲಿ ಅಲ್ಲಿ ಶ್ರೀಕೃಷ್ಣನ ಲೀಲೆಗಳು, ಬಾಲಲೀಲೆಗಳು ಅಲ್ಲಿ ಆತನಿಗೆ ಗೊತ್ತಾಗ್ತದೆ. ಅಲ್ಲಿ ಒಬ್ಬ ಬಹಳ ಪರಾಕ್ರಮಿಯಾದಂಥ, ಬಹಳ ತೇಜಸ್ವಿಯಾದಂಥ ಒಂದು ಮಗುವಿದೆ ಎಂಬುದನ್ನು ಅರಿತು ಸೈನ್ಯವನ್ನಂತೂ ಕಳಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಇನ್ನೊಂದು ರಾಜ್ಯ. ಹಾಗಾದರೆ ತನ್ನ ಆಡಳಿತದಲ್ಲಿ ಇಲ್ಲದ ತನ್ನ ಸಾಮಂತರಾಜನಾದಂಥ ಅಲ್ಲಿ ಆ ಮಗುವನ್ನು ಕೊಲ್ಲುವ ಬಗೆ ಹೇಗೆ? ಅದಕ್ಕಾಗಿ ತನ್ನ ಆಪ್ತರಲ್ಲಿ ಒಬ್ಬಳಾದಂತಹ ಪೂತನೆಯನ್ನು
ಕರೆದು ಅಲ್ಲಿ ನಿರ್ದೇಶನ ಕೊಡ್ತಾನೆ. ನೀನು ಹೋಗಿ ಅಲ್ಲಿ ಆ ಮಗುವನ್ನು ಕೊಂದು ಬರಬೇಕು, ಉಪಾಯದಿಂದ ಅದನ್ನು ಮರ್ದಿಸಿ ಬರಬೇಕು ಎಂಬಂಥ ಸೂಚನೆಯೊಂದಿಗೆ ಪೂತನಿಯು ಆ ಭಯಂಕರವಾದಂತಹ ರೂಪವನ್ನು ಮರೆಮಾಚಿ ಹದಿಹರೆಯದ ಹೆಣ್ಣಾಗಿ ಮೋಹಕ ರೂಪಿನಿಂದ ಅಲ್ಲಿ ನಂದಗೋಕುಲಕ್ಕೆ ಹೋಗುವಂಥದ್ದು. ನಂದಗೋಪನ ಅರಮನೆಯನ್ನು ಉಪಾಯದಿಂದ ಪ್ರವೇಶಿಸಿ ಅಲ್ಲಿ ಆ ಮಗುವನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಹೇಳಿ ಕೇಳಿ ಮೋಹಕ ರೂಪವನ್ನು ಪಡೆದಂತಹ ಆಕೆ ಉಪಾಯದಿಂದ ನಂದಗೋಪನ ಅರಮನೆಯಲ್ಲಿ ಕ್ಷೀರಸಾಗದಲ್ಲಿ ಮಲಗಬೇಕಾದಂತಹ ಆ ಭಗವಂತ ನಂದಗೋಪನ ಅರಮನೆಯ ತೊಟ್ಟಿಲಿನಲ್ಲಿ ಒಂದು ಮಗುವಾಗಿ ಮಲಗಿದ್ದ, ಮುಗ್ಧವಾಗಿ ಮಲಗಿದ್ದ. ಆದರೆ ಬಂದಂತಹ ದಾನವಿ ಆ ಮಗುವನ್ನು ಮಗುವೆಂದು ಎಣಿಸಿದಳು. ಪನ್ನಗನನ್ನು ಹಾವೆಂದು ಭ್ರಮಿಸಿದಳು ಅಂತ ಹೇಳ್ತಾರೆ. ಅವಳು ಎಣಿಸ್ತಾಳೆ, ಇದು ಒಂದು ಸಣ್ಣ ಹಾವು ಇರಬೇಕು, ಇದನ್ನು ನನಗೆ ನಾಶ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಹಾಗಾಗಿ ಪನ್ನಗನನ್ನು ಹಾವೆಂದು ಭ್ರಮಿಸಿ ಅತ್ತಿತ್ತ ನೋಡುತ್ತಾ ಯಶೋದೆಯು ನೋಡುತ್ತಿದ್ದಂತೆ ಆ ಮಗುವನ್ನು ಆಡಿಸುವ, ಅದನ್ನು ಮುದ್ದಿಸುವ ನೆಪದಲ್ಲಿ ತನ್ನ ಕೈಗೆ ತೆಗೆದುಕೊಳ್ತಾಳೆ, ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ತಾಳೆ. ಆ ಮಗುವನ್ನು ಅದರ ಸುಂದರವಾದಂತಹ ಮುಖವನ್ನು ಕಂಡು ತನ್ನ ಎದೆಗೆ ಒತ್ತಿಕೊಂಡು ತನ್ನ ಮೊಲೆಯನ್ನು ಉಣಿಸಲಿಕ್ಕೆ ಮುಂದಾದಾಗ ಈ ವಿಷಯವನ್ನು ಮೊದಲೇ ಅರಿತಿದ್ದಂತಹ ಭಗವಂತ ಯಾವಾಗ ಮೊಲೆಯ ತೊಟ್ಟನ್ನು ಮಗುವಿನ ಬಾಯಿಗೆ ಆಕೆ ಇಟ್ಟಳೋ ಆ ಸಂದರ್ಭದಲ್ಲಿ ವಿಷವು ಉಕ್ಕುತ್ತಿರಲು ಭಗವಂತ ಅವೆಲ್ಲವನ್ನೂ ಹೀರಿ ರಕ್ತವನ್ನು ಬರುವಂತೆ ಆಕೆಯನ್ನು ಹೇರಲಿಕ್ಕೆ ಪ್ರಾರಂಭ ಮಾಡಿದ. ಬಹಳಷ್ಟು ನೋವಿನಿಂದ ಆ ರಕ್ತ ಪ್ರವಾಹವಾಗುತ್ತಿದ್ದಂತಹ ಸಂದರ್ಭದಲ್ಲಿ ಭಗವಂತ ಆಕೆಯ ಪ್ರಾಣವನ್ನು ಹೀರಲು ಮುಂದಾದಾಗ ರಾಕ್ಷಸಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಜೋರಾದಂತಹ ಗರ್ಜನೆಯೊಂದಿಗೆ ತನ್ನ ನಿಜ ರೂಪವನ್ನು ಪ್ರದರ್ಶಿಸಿ ಆಕೆ ಪ್ರಾಣ ಬಿಟ್ಟಳು. ಆಗ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಆ ಒಂದು ಶಬ್ದಕ್ಕೆ, ಆ ಒಂದು ಪರಿಸ್ಥಿತಿಯಲ್ಲಿ ಜನ ಒಟ್ಟಾಗಿ ನೋಡ್ತಾರೆ. ಬೃಹದಾಕಾರದ ಪರ್ವತೋಪಾದಿಯಲ್ಲಿ ಬಿದ್ದಿದ್ದಂತಹ ರಾಕ್ಷಸೆಯನ್ನು ಕಂಡರು, ವಿಕಟವಾದಂತಹ ರೂಪವನ್ನು ಕಂಡರು. ಆದರೆ ಈ ಹಸು ಮಾತ್ರ ಆ ಕಳೆ ಬರಹದ ಮೇಲೆ ಬಾಯಿಗೆ ಬೆರಳನ್ನು ಇಟ್ಟುಕೊಂಡು ತನಗೇನೂ ಅರಿಯದಂತೆ ಅಲ್ಲಿ ಆಟವನ್ನು ಆಡ್ತಿತ್ತು. ಆಗ ಅಲ್ಲಿ ಗೋಕುಲದಲ್ಲಿ ಎಲ್ಲರಿಗೂ ಕೂಡ ಈ ಮಗುವು ಸಾಮಾನ್ಯವಾದಂತಹ ಮಗುವಲ್ಲ, ಇದು ದೈವಾಂಶ ಸಂಭೂತವಾದಂಥ ವಿಶೇಷವಾದಂಥ ಮಗು ಎಂಬುದನ್ನು ಅವರು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಶ್ರೀಕೃಷ್ಣನ ಮಹಿಮೆ ಅಂತ ಹೇಳುವಂಥದ್ದು ಒಂದೊಂದಾಗಿ ಪ್ರಪಂಚಕ್ಕೆ ಪಸರಿಸಲಿಕ್ಕೆ ಪ್ರಾರಂಭವಾಯಿತು. ಗೋಕುಲದಲ್ಲಿ ಆತ ಸಾಕ್ಷಾತ್ ಭಗವಂತನೇ ಇಲ್ಲಿ ಹುಟ್ಟಿ ಬಂದಿದ್ದಾನೆ ಎಂಬುದನ್ನು ಅರಿತುಕೊಂಡು ಆತನನ್ನು ಪ್ರೀತಿಸಲು ಮೋಹಿಸಲು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಹೀಗೆ ಮುಂದೆ ಅನೇಕ ರಾಕ್ಷಸರನ್ನು ಶ್ರೀಕೃಷ್ಣ ಪರಮಾತ್ಮ ಶಕಟಾಸುರ, ರೇಣುಕಾಸುರ ಮುಂತಾದ ಅನೇಕ ರಾಕ್ಷಸರನ್ನು ತನ್ನ 5ನೇ ವಯಸ್ಸಿನಲ್ಲಿ ಆತ ಕೊಂದು ಕಳುಹುತ್ತಾನೆ. ಹಾಗಾಗಿ ಆತ ಸಾಕ್ಷಾತ್ ಪರಮಾತ್ಮ ಎಂಬುದಕ್ಕೆ ಯಾರಿಗೂ ಸಂಶಯ ಉಳಿಲಿಲ್ಲ. ಹೀಗೆ ಮುಂದುವರಿಯುತ್ತಿರುವಂಥ ಸಂದರ್ಭದಲ್ಲಿ ಮುಂದೆ ಆತ ಕಾಳಿ ಮರ್ದನವನ್ನು ಮಾಡುವಂಥದ್ದು. ಕಾಳೇನ ಮರ್ದನ ಇದೊಂದು ಆ ಶ್ರೀಕೃಷ್ಣನ ಚರಿತೆಯಲ್ಲಿ ಬಹಳ ವಿಶೇಷವಾದದ್ದು. ಯಾಕಂದರೆ ಶ್ರೀಕೃಷ್ಣ ಪ್ರತಿನಿತ್ಯವೂ ವಿಶೇಷವಾದಂತಹ ತನ್ನ ಪವಾಡವನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಜನರಿಗೆ ದಿನಕ್ಕೊಂದು ರೀತಿಯಾದಂಥ ಆಟ ಪಾಠಗಳನ್ನು ಆತ ತಾನೇ ಕಲಿಸುತ್ತಿದ್ದಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಅನೇಕ ರಾಕ್ಷಸರನ್ನು ಸಂಹರಿಸಿದಂಥ ವಿಶೇಷವಾದಂಥ ಘಟನಾವಳಿಗಳಿದೆ. ಆದರೆ ಪ್ರಪಂಚಕ್ಕೆ ಅತ್ಯಂತ ಆಕರ್ಷಕವೂ ಜನಮನದಲ್ಲಿ ವ್ಯಾಪ್ತವಾಗಿರುವಂಥ ವಿಶೇಷ ಘಟನೆಗಳನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಸಾಧ್ಯವಾಗ್ತದೆ. ಕಾಳಿಯ ಮರ್ದನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾದರೆ ಯಾಕೆ ಕಾಳಿಯ ಮರ್ದನವನ್ನು ಮಾಡಿದ ಅಂದರೆ, ಯಮುನಾ ನದಿಯ ತೀರದಲ್ಲಿ ಒಂದು ಮಡುವಿತ್ತು. ಆ ಮಡುವಿನಲ್ಲಿ ಕಾಳೇಯನೆಂಬಂತಹ ಒಬ್ಬ ನಾಗರಾಜನು ತನ್ನ ಪರಿವಾರದ ಜೊತೆಯಲ್ಲಿ ಅಲ್ಲಿ ಸೇರಿಕೊಂಡು ಅಲ್ಲಿ ವಾಸವಾಗಿದ್ದ. ಹಾಗಾದರೆ ಯಾಕೆ ಅಲ್ಲಿ ವಾಸವಾಗಿದ್ದ? ಅವನಿಗೇನು ಬೇರೆ ಸ್ಥಳ ಇರಲಿಲ್ವೇ ಅಂತ ನಾವು ಚಿಂತನೆಯನ್ನು ಮಾಡುವುದಿದ್ರೆ, ಅವನಿಗೆ ಗರುಡನ ಭಯ ಇತ್ತು. ಗರುಡನಿಗೆ ಯಾವತ್ತೂ ನಾಗಗಳನ್ನು ಹಾವುಗಳನ್ನು ತಿನ್ನುವಂಥ ಅಭ್ಯಾಸ. ಹಾಗಾಗಿ ಗರುಡನ ಭಯದಿಂದ ಆ ಮಡುವಿನಲ್ಲಿ ಅಡಗಿಕೊಂಡಿದ್ದ. ಹಾಗಾದರೆ ಅಲ್ಲಿಗೆ ಯಾಕೆ ಗರುಡ ಬರುವುದಿಲ್ಲ ಅಂತ ಯಾರಾದರೂ ಪ್ರಶ್ನೆಯನ್ನು ಮಾಡಿದರೆ, ಆ ಗರುಡನಿಗೆ ಒಬ್ಬ ಮಹರ್ಷಿಯ ಶಾಪವಿತ್ತು. ಯಾಕೆ ಶಾಪವನ್ನು ಮಹರ್ಷಿಗಳು ಕೊಟ್ಟರು ಅಂದರೆ, ಆ ಮಡುವಿನಲ್ಲಿ ಅನೇಕ ಮೀನುಗಳಿದ್ದವು. ಆ ಮೀನುಗಳನ್ನು ಹಿಡಿದು ತಿನ್ನುವುದಕ್ಕಾಗಿ ಗರುಡ ಅಲ್ಲಿಗೆ ಬರುತ್ತಿದ್ದ. ಇಂಥ ಸಂದರ್ಭದಲ್ಲಿ ಅಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಂಥ ತಪಸ್ವಿಯವರು
ಗರುಡನಿಗೆ ಅಲ್ಲಿ ಆಜ್ಞೆ ಮಾಡ್ತಾರೆ, ನೀನು ಈ ಮಡುವಿಗೆ ಬಂದು ಈ ಮೀನುಗಳನ್ನು ನೀನು ತಿನ್ನಬಾರ್ದು ಅಂತ. ಎಷ್ಟು ಬಾರಿ ಹೇಳಿದರೂ ಕೂಡ ಗರುಡನ ಅದನ್ನು ಕೇಳದೆ ತನ್ನ ಇಚ್ಛಾನುಸಾರವಾಗಿ ಆ ಮೀನುಗಳನ್ನು ಹಿಡಿದು ತಿನ್ನುವುದರಿಂದ ಕೋಪಗೊಂಡಂಥ ತಪಸ್ವಿಗಳು ಆತನಿಗೆ ಶಾಪವನ್ನು ಕೊಡ್ತಾರೆ. ಇನ್ನು ಮುಂದೆ ನೀನು ಇಲ್ಲಿ ಬಂದು ಮೀನನ್ನೇನಾದರೂ ತಿಂದೆ ಅಂತಾದರೆ ನಿನಗೆ ಮರಣವು ಸಂಭವಿಸಲಿ ಎಂಬಂಥ ಶಾಪವನ್ನು ಇತ್ತದ್ದರಿಂದ ಆ ಶಾಪ ಭಯದಿಂದ ಆ ಯಮುನೆಯ ಮಡುವಿನಲ್ಲಿ ಬಂದು ಗರುಡ ಅಲ್ಲಿ ಮೀನು ತಿನ್ನಲಿಕ್ಕೆ ಇಷ್ಟಪಡಲಿಲ್ಲ, ಸಾಧ್ಯವಾಗಲಿಲ್ಲ. ಈ ವಿಚಾರವನ್ನು ಅರಿತಂತಹ ಈ ಕಾಳೆಯನ್ನು ತನ್ನ ರಕ್ಷಣೆಗೋಸ್ಕರ ಆ ಮಡುವಿನಲ್ಲಿ ಅಡಗಿ ಕುಳಿತಿದ್ದ, ತನ್ನ ಸಂಸಾರದೊಂದಿಗಿದ್ದ. ಆದರೆ ಭಯಂಕರವಾದಂಥ ಸರ್ಪವಾದ್ದರಿಂದ ತಾನು ವಿಷವನ್ನು ಕಕ್ಕಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಪರಿಸರವೆಲ್ಲವೂ ಕೂಡ ಅಲ್ಲಿ ನಾಶವಾಗಿ ಹೋಗ್ತಿತ್ತು. ಒಂದು ಹುಲ್ಲು ಕಡ್ಡಿಯೂ ಕೂಡ ಆ ಪರಿಸರದಲ್ಲಿ ಚಿಗರಲಿಕ್ಕೆ ಸಾಧ್ಯ ಆಗಲಿಲ್ಲ. ದನಕರುಗಳಿಗೆ ಅಲ್ಲಿಯ ನೀರು ವಿಷವಾಗಿ ಮಾರ್ಪಟ್ಟಾಯಿತು. ಜನರಿಗೆ ಅದು ಉಪಯೋಗಕ್ಕೆ ಬಾರದೆ ಹೋಯಿತು. ಎಷ್ಟೇಕೆ ಆ ವಿಷ ಪ್ರಭಾವ ಎಷ್ಟು ತಿಂದರೆ ಆಗಸದಲ್ಲಿ ಎಲ್ಲಿಯಾದರೂ ಪಕ್ಷಿಗಳು ಆ ಪ್ರದೇಶದಲ್ಲಿ ಹಾರಿ ಹೋದರೆ ಆ ವಿಷ ಪ್ರಭಾವದಿಂದ ನೆಲಕ್ಕುರುಳಿ ಬೀಳುತ್ತಿದ್ವಂತೆ. ಅಂತಹ ಒಂದು ಪರಿಸರ ಅಲ್ಲಿ ನಿರ್ಮಾಣ. ಯಾವಾಗ ಶ್ರೀಕೃಷ್ಣನ ಅವತಾರವಾಯಿತು, ಗೋಪಾಲರೊಡನೆ ದನಗಳನ್ನು ಮೇಯಿಸಲಿಕ್ಕೆ ಆ ಪ್ರದೇಶಕ್ಕೆ ಬಂದು ಆಗ ಅವನಿಗೆ ಅಲ್ಲಿ ವಿಚಾರ ಗೊತ್ತಾಯಿತು, ಈ ಮಡುವಿನಲ್ಲಿ ನೀರನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಈ ಕಾಳೆಯನೆಂಬಂತಹ ಸರ್ಪವೇ ಮುಖ್ಯ ಕಾರಣವೆಂದು ಅರಿತು ಈ ಕಾಳೆಯನನ್ನು ಹೇಗಾದರೂ ಮಾಡಿ ಮರ್ದಿಸಬೇಕು ಎಂಬ ಚಿಂತನೆಯನ್ನು ಮಾಡಿ ಆತ ಆ ಕಾಳಿಂದಿ ನದಿಗೆ ಅರ್ಥಾತ್ ಆ ಮಡುವಿಗೆ ಧುಮುಕುತ್ತಾನೆ. ಯಾವಾಗ ಶ್ರೀಕೃಷ್ಣ ಅಲ್ಲಿ ಧುಮುಕಿದ್ನೋ ಅಲ್ಲಿದ್ದ ಗೋಪಾಲಕರೆಲ್ಲರೂ ಕೂಡ ಭಯಪಡ್ತಾರೆ. ಭಯಂಕರವಾದಂಥ ಸರ್ಪ ಉಂಟು, ಕೃಷ್ಣನನ್ನು ಕೊಂದೇ ಬಿಡುವುದಂತ. ಆದರೆ ಮುಂದೆ ಕೃಷ್ಣ ಅಲ್ಲಿ ಧುಮುಕಿದಾಗ ಕೋಪಗೊಂಡಂಥ ಆ ಕಾಳೆಯನ್ನು ಕೃಷ್ಣನನ್ನು ಸುತ್ತಿಕೊಂಡು ಅಲ್ಲಿ ಆತನನ್ನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದಾಗ 14 ಲೋಕಗಳನ್ನು ಹೊತ್ತಂತಹ ಆ ಭಗವಂತನ ಆ ಲೀಲೆಯನ್ನು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ತನ್ನ ಪಾದದಿಂದ ಕಾಳೆಯನ ತಲೆಯನ್ನು ತುಳಿದು ಆತನನ್ನು ಮರ್ದಿಸಲಿಕ್ಕೆ ಪ್ರಾರಂಭ ಮಾಡಿದ. ಕೈಯಲ್ಲಿ ಬಾಲವನ್ನು ಹಿಡಿದು ಆತನ ಹೆಡೆಯ ಮೇಲೆ ಆತ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಆ ಒಂದು ವಿಚಾರವನ್ನು ಅಥವಾ ಆ ಒಂದು ಸುಂದರವಾದಂಥ ದೃಶ್ಯವನ್ನು ನೋಡಿ ಕೆಲವರು ಭಯಪಟ್ಟರೆ, ಆ ದಂಡೆಯ ಮೇಲೆ ನಿಂತಹ ಬಲರಾಮನಿಗೆ ಶ್ರೀಕೃಷ್ಣನ ಶಕ್ತಿ ಸಾಮರ್ಥ್ಯ ಏನು ಅಂತ ಅಲ್ಲಿ ಅರಿವಾಗಿತ್ತು. ಹಾಗಾಗಿ ಆತನು ಭಯಗೊಳ್ಳದೆ ಅದನ್ನು ಒಂದು ನೃತ್ಯವನ್ನು ನಾವು ನೋಡಿದರೆ ಎಷ್ಟು ಸಂತೋಷವನ್ನು ಪಡ್ತೇವೋ ಅದೇ ರೀತಿ ಕೃಷ್ಣನು ಆ ಕಾಳೆಯನ ಅರಳಿದಂಥ ಹೆಡೆಯ ಮೇಲೆ ರಂಗಮಂಟಪವನ್ನಾಗಿ ಮಾಡಿ ಅಲ್ಲಿ ನೃತ್ಯವನ್ನು ಮಾಡುವಂಥ ಸೊಬಗನ್ನು ಕಂಡು ಅಲ್ಲಿ ಆತ ಸಂತೋಷ ಪಡ್ತಾನೆ. ದೇವತೆಗಳು ಕೂಡ ಅಲ್ಲಿ ನೋಡ್ತಾರೆ, ಅಪ್ಸರಾ ಸ್ತ್ರೀಯರು ನೋಡ್ತಾರೆ. ಹಾಗೆ ಅಲ್ಲಿದ್ದವರು ಕೂಡ ಮೃದಂಗ, ತಮಟೆ ಇತ್ಯಾದಿಗಳನ್ನು ಹಿಡಿದುಕೊಂಡು ಆ ಕೃಷ್ಣನು ಕಾಳಿಯ ಹೆದೆಯ ಮೇಲೆ ನೃತ್ಯವನ್ನು ಮಾಡುತ್ತಿದ್ದರೆ ಆ ಹೆಜ್ಜೆಗೆ ಅನುಗುಣವಾಗಿ ಮೃದಂಗವನ್ನು ಬಾರಿಸಿ ಸಂಭ್ರಮ ಪಟ್ಟರಂತೆ. ಎಂಥ ಶಕ್ತಿವಂತ ನಮ್ಮ ಮುದ್ದು ಕೃಷ್ಣನು, ಆನಂದಮಯನು ಅವನಮ್ಮ ಗೋವಿಂದನು. ವಿಷದ ಹಾಲು ಕೊಡಲು ಬಂದ ಪೂತನಿಯ ಪ್ರಾಣ ಕೃಷ್ಣ ಲೇಸಾಗಿ ಗೋಣ ಮುರಿದನು ಜಾಣ. ಕಾಳಿಂಗನ ಹೆಡೆಯ ಮೇಲೆ ಕುಣಿದಂತಹ ಈ ಶ್ರೀಕೃಷ್ಣನ ವರ್ಣನೆಯನ್ನು ಮಾಡುತ್ತಾ ಅದಕ್ಕೆ ಹಾಡನ್ನು ಹಾಡುತ್ತಾ ಇವರು ಸಂಭ್ರಮ ಪಡುತ್ತಿದ್ದರೆ ಅಲ್ಲಿ ಶ್ರೀಕೃಷ್ಣನ ಆ ಶಕ್ತಿ ಸಾಮರ್ಥ್ಯನ ಎದುರು ಕಾಳಿಂಗನು ಅಲ್ಲಿ ಕಷ್ಟವನ್ನು ಪಡುತ್ತಿದ್ದ. ಉಸಿರು ಕಟ್ಟಿದಂತಾಯಿತು. ಇವನು ಖಂಡಿತವಾಗಿಯೂ ನನ್ನನ್ನು ಕೊಲ್ಲುತ್ತಾನೆ ಎಂಬುದನ್ನು ಅರಿತಂತಹ ಆ ಕಾಳೆಯನು ಕೃಷ್ಣನಿಗೆ ಶರಣು ಹೋಗ್ತಾನೆ. ಆತನಿಗೆ ದಮ್ಮಯ್ಯ ಹಾಕ್ಲಿಕ್ಕೆ, ನನ್ನನ್ನು ಬಿಟ್ಟು ಬಿಡು, ನನ್ನ ಜೀವ ಬಿಟ್ಟು ಬಿಡು ಅಂತ. ಆಗ ಅಲ್ಲಿಯೇ ಇದ್ದಂತಹ ಕಾಳೆಯನ ಪತ್ನಿಯರು ಬಂದು ಕೃಷ್ಣನಲ್ಲಿ ಮನವಿ ಮಾಡಿಕೊಳ್ತಾರೆ, ನಮಗೆ ಕುಂಕುಮದ ಭಾಗ್ಯ ಕೊಡು, ಇವನನ್ನು ಬಿಟ್ಟು ಬಿಡು, ನಾವು ಎಲ್ಲಿಯಾದರೂ ಹೊರಟು ಹೋಗ್ತೇವೆ ಎಂಬಂಥ ಮಾತನ್ನು ಹೇಳಿದಾಗ ಶ್ರೀಕೃಷ್ಣನು ಆತನನ್ನು ಪ್ರಾಣ ಸಹಿತವಾಗಿ ಬಿಟ್ಟು ಅಲ್ಲಿ ಆಜ್ಞೆ ಮಾಡ್ತಾನೆ, ಇನ್ನು ಮುಂದೆ ನೀವು ಇಲ್ಲಿ ನಿಲ್ಲದೆ ಈ ಮಡುವಿನಲ್ಲಿ ಆಶ್ರಯವನ್ನು ಪಡೆಯದೆ ಎಲ್ಲಿಯಾದರೂ ಯಾವುದಾದ್ರೂ ಸಮುದ್ರದ ದ್ವೀಪಕ್ಕೆ ಹೋಗಿ ಸೇರಿಕೊಳ್ಳಿರಿ, ಅಲ್ಲಿ ನೀವು ಆಶ್ರಯವನ್ನು ಪಡೆದುಕೊಳ್ಳಿರಿ. ಆದರೆ ನಿಮಗೆ ಗರುಡನ ಭಯವು ಬರದಂತೆ, ನೀವು ಗರುಡನ ಭಯ ಬರುತ್ತದೆಂಬುದಾಗಿ ಇಲ್ಲಿ ಆಶ್ರಯವನ್ನು ಪಡೆದದ್ದು, ಆದರೆ ಮುಂದೆ ನಿಮಗೆ ಯಾವುದೇ ರೀತಿಯಾದಂತಹ ಗರುಡನ ಭಯವು ಬರುವುದಿಲ್ಲ. ಅದಕ್ಕೆ ಕಾರಣ ನನ್ನ ಆಜ್ಞೆ. ಯಾವಾಗ ನನ್ನ ಕಾಲ ಗುರುತು, ಹೆಜ್ಜೆ ಗುರುತು ನಿನ್ನ ತಲೆಯ ಮೇಲೆ ಉಂಟು, ಅದನ್ನು ಕಂಡಂತಹ ಗರುಡ ಖಂಡಿತವಾಗಿಯೂ ನಿನ್ನ ಸುದ್ದಿಗೆ ಬರುವುದಿಲ್ಲ, ನಿನ್ನ ಪ್ರಾಣವನ್ನು ಹರಣ ಮಾಡುವುದಿಲ್ಲ. ಹಾಗಾಗಿ ನೀನು ಗರುಡ ಭಯ ಇಲ್ಲದೆ ನೀನು ಎಲ್ಲಿ ಬೇಕಾದರೂ ಸಂಚರಿಸಬಹುದು ಎಂಬಂಥ ಮಾತಿನೊಂದಿಗೆ ಅವನನ್ನು ಬಿಟ್ಟು ಕಳಿಸ್ತಾನೆ.
ಹಾಗೆ ಮುಂದೆ ಆ ಪ್ರದೇಶದಲ್ಲಿ ಮುಂದೆ ಆತನ ಭಯ ನಿವಾರಣೆಯಾಗಿ ಆತ ಹೊರಟು ಹೋದುದರಿಂದ ಅವುಗೆಲ್ಲವೂ ಕೂಡ ಜನಗಳಿಗೆ, ದನಗಳಿಗೆ ಮತ್ತು ಎಲ್ಲ ಪ್ರಾಣಿ ವರ್ಗಗಳಿಗೂ ಕೂಡ ಅದು ಬಹಳ ಸಿಹಿ ನೀರಿನ ರುಚಿಯಾದಂತಹ ಒಂದು ನೀರಿಗೆ ಅಲ್ಲಿ ಆಶ್ರಯ ತಾಣವಾಗ್ತದೆ. ಹಾಗಾದರೆ ಮುಂದೆ ಅದೊಂದು ಪವಿತ್ರವಾದಂತಹ ಕ್ಷೇತ್ರವಾಗುತ್ತದೆ. ಹೇಗೆಂದರೆ ಅಲ್ಲಿ ಯಾರಾದರೂ ಪ್ರದೇಶಕ್ಕೆ ಹೋಗಿ ಆ ನದಿಯಲ್ಲಿ ಮಿಂದೆದ್ದು ತರ್ಪಣಾದಿ ಕ್ರಿಯೆಗಳನ್ನು ಮಾಡಿ ಉಪವಾಸ ವ್ರತವನ್ನು ಆಚರಿಸಿ ಅಲ್ಲಿ ಪೂಜೆಯನ್ನು ಕೃಷ್ಣನಿಗೆ ಮಾಡಿತಂತಾದರೆ ಅವರು ಎಣಿಸಿದಂತಹ ಎಲ್ಲ ಸೌಭಾಗ್ಯಗಳು ಅವರಿಗೆ ದೊರಕುವುದಲ್ಲದೆ ಅವರು ಮಾಡಿದಂತಹ ಎಲ್ಲ ಪಾಪಗಳು ಕೂಡ ಅಲ್ಲಿ ಪರಿಹಾರವಾಗುವುದು ಎಂಬಂತಹ ವರವನ್ನು ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಇಡುತ್ತಾನೆ. ಹೀಗೆ ಕಾಳೆಯನನ್ನು ಮರ್ದಿಸಿ ವರವನ್ನು ಇತ್ತಂಥ ಕೃಷ್ಣ ಮುಂದೆ ತನ್ನ ಬಾಲಲೀಲೆಗಳನ್ನು ಅಲ್ಲಿ ಗೋಕುಲದಲ್ಲಿ ಅಲ್ಲಿ ಸರ್ವಾಂತರವಾಗಿ ಎಲ್ಲ ಕಡೆಯಲ್ಲೂ ವ್ಯಕ್ತಪಡಿಸುವಂಥದ್ದು, ಅನೇಕ ರಾಕ್ಷಸರನ್ನು ಮುಂದೆ ಕೊಂದಂಥದ್ದು. ಹಾಗೆ ಆತನ ಬಾಲಲೀಲೆ ಏನೆಂಬುದನ್ನು ಆ ಯಶೋದೆ ಒಪ್ಪಳಿ ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಂಡಳು. ಹೇಗೆ ಅರ್ಥ ಮಾಡಿಕೊಂಡಳು? ಒಮ್ಮೆ ಆತ ಮಣ್ಣು ತಿಂದಿದ್ದಾನೆ ಎಂಬುದನ್ನು ಕಂಡು ಆತನ ಬಾಯಿಯೊಳಗೆ ಮಣ್ಣು ಇದೆಯೋ ಎಂಬುದನ್ನು ಪರೀಕ್ಷಿಸುವುದಕ್ಕಾಗಿ ಬಾಯಿಯನ್ನು ತೆರೆಯುವಂತೆ ಕೃಷ್ಣನಿಗೆ ಒತ್ತಾಯಪಡಿಸಿದಾಗ ಆಕೆ ಆತನ ವಿಶ್ವರೂಪವನ್ನು ಕಂಡದ್ದು. ಬಹಳ ಪುಳಕಿತಲಾಗ್ತಾಳೆ. ಆತನ ಬಾಯೊಳಗೆ 3 ಜಗವನ್ನೇ ಆತ ಕಾಣುವಂತಹ ಸೌಭಾಗ್ಯವನ್ನು ಅಲ್ಲಿ ಯಶೋದೆಗೆ ಕರುಣಿಸುವಂಥದ್ದು. ಹಾಗೆ ಮುಂದೆ ಹಗ್ಗವನ್ನು ತಂದು ಕಟ್ಟಲು ಹೋದಾಗ 2 ಇಂಚುಗಳು ಮಾತ್ರ ಹಗ್ಗವನ್ನು ಅಲ್ಲಿ ಕಡಿಮೆಯಾಗುವುದು. ಯಾವುದೇ ರೀತಿಯ ಹಗ್ಗ ತರಲಿ ಅಲ್ಲಿ 2 ಇಂಚು ಕಡಿಮೆ ಆಗುವಂಥದ್ದು. ಹಾಗಾದರೆ ಆಕೆ ದೈನ್ಯದಿಂದ ಆ ಕೃಷ್ಣನನ್ನು ಪ್ರಾರ್ಥಿಸಿದಾಗ ಮತ್ತೆ ಹಗ್ಗವನ್ನು ಕಟ್ಟಲಿಕ್ಕೆ ಅಲ್ಲಿ ಸರಿಯಾದಂತಹ, ಅಂದರೆ ಆತ ಕರುಣಾಮಯಿ ತನ್ನ ಲೀಲೆಯನ್ನು ತೋರ್ಪಡಿಸುತ್ತಾ ಜಗಕ್ಕೆ ಆತ ತಾನು ಏನೆಂಬುದನ್ನು ಪ್ರಚುರಪಡಿಸುತ್ತಿದ್ದ. ಬೆಣ್ಣೆಯನ್ನು ಕದಿಯುವಂಥದ್ದು, ಗೋಪಿಕಾ ಸ್ತ್ರೀಯರಿಗೆ ಹಾಸ್ಯ ಮಾಡುವಂಥದ್ದು, ಇಂತಹ ಅನೇಕಾನೇಕ 100 ಬಾಲ ಲೀಲೆಗಳನ್ನು ಗೋಕುಲದ ತುಂಬ ಆತ ವ್ಯಕ್ತಪಡಿಸುತ್ತಿದ್ದ. ಕೊನೆಯದಾಗಿ ಅಲ್ಲಿ ಆತನ ಒಂದು ವಿಶೇಷತೆ ಏನೆಂದರೆ ಆ ಗೋಪಕ ಸ್ತ್ರೀಯರ ಜೊತೆಯಲ್ಲಿ ಆತ ಹಿಂದೆ ಜನ್ಮದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ತಾನು ಏನು ವಚನವನ್ನಿತ್ತದ್ದನೋ ಅದನ್ನು ಈ ಜನ್ಮದಲ್ಲಿ ಪೂರೈಸುವಂಥದ್ದು. ಶರದೃತು ಕಾಲದಲ್ಲಿ ಪೂರ್ಣಚಂದ್ರನು ನಿರ್ಮಲಾಕಾರವಾಗಿ ಪಸರಿಸುತ್ತಿರಲು ಆಗ ಶ್ರೀಕೃಷ್ಣನು ತನ್ನ ಕೈಯಲ್ಲಿರುವಂಥ ಕೊಳಲನ್ನು ಹಿಡಿದುಕೊಂಡು ಅದನ್ನು ಊದುತ್ತಾ ಮುಂದೆ ಸಾಗುತ್ತಿದ್ದರೆ ಆ ಗೋಪಾಲಕಿಯರೆಲ್ಲರೂ, ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಆತನ ಬೆನ್ನ ಹಿಂದೆ ಬರ್ತಿದ್ರಂತೆ. ನೋಡಿ ಎಷ್ಟೊಂದು ಆಕರ್ಷಕ ಆತನ ವ್ಯಕ್ತಿತ್ವ. ಎಂತಹ ಗೋಪಿಕಾ ಸ್ತ್ರೀಯರು ಬರ್ತಿದ್ರು. ಆಗ ತಾನೇ ಕೂಸಿಗೆ ಹಾಲನ್ನು ಉಣಿಸುವಂಥ ಗೋಪಿಕಾ ಸ್ತ್ರೀಯರು ಬರ್ತಿದ್ರು. ಹಾಲನ್ನು ಉಕ್ಕುತ್ತಿದ್ದರೂ ಲೆಕ್ಕಿಸದೆ ಆತನ ಹಿಂದೆ ಬರ್ತಿದ್ರು. ಪತಿ ಸೇವೆಯಲ್ಲಿ ನಿರತರಾಗಿದ್ದವರು ಬರ್ತಿದ್ರು. ಹೀಗೆ ನಾನಾ ಕಾರ್ಯಗಳಲ್ಲಿ ತೊಡಗಿದ್ದಂತಹ ಗೋಪಿಕಾ ಸ್ತ್ರೀಯರು ಕೃಷ್ಣನ ವ್ಯಕ್ತಿತ್ವಕ್ಕೆ ಆಕರ್ಷಣೆಗೊಂಡು ಆತನ ಹಿಂದೆ ಸಾಗುತ್ತಿದ್ದರು. ಇಂತಹ ಸ್ತ್ರೀಯರನ್ನು ಯಮುನೆಯ ತೀರಕ್ಕೆ ಕರೆದುಕೊಂಡು ಹೋಗಿ ಆತ ಕೊಳಲನ್ನು ಊದುತ್ತಾ ಇದ್ದರೆ ಈ ಗೋಪಿಕಾ ಸ್ತ್ರೀಯರು ಆತನ ಸುತ್ತವೂ ನೆರೆದು ನೃತ್ಯವನ್ನು ಮಾಡುತ್ತಿದ್ದರು. ಅದಕ್ಕೆ ಗೋಪಗೀತೆ ಅಂತ ಹೇಳುವಂಥದ್ದೇ ಬಹಳ ಪ್ರಸಿದ್ಧವಾದದ್ದು. ಅವರ ಮನೋ ಅಭಿಷ್ಟವನ್ನು ಏರ್ಪಡಿಸುವಂಥದ್ದು. ಹೀಗೆ ಭಗವಂತನು ತನ್ನ ಬಾಲ್ಯ ಲೀಲೆಯನ್ನು ಅಲ್ಲಿ ವ್ಯಕ್ತಪಡಿಸುತ್ತಿದ್ದರೆ ಮುಂದೆ ರಕ್ಕಸರಿಂದ ಉಪಟಳವು ಉಂಟಾಗುತ್ತದೆ ಎಂಬುದನ್ನು ಅರಿತು ಯಾದವರೆಲ್ಲರೂ ಕೂಡ ಆ ಊರನ್ನೇ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಲು ಅವರು ಬೃಂದಾವನಕ್ಕೆ ತೆರಳುವಂಥದ್ದು. ಬೃಂದಾವನಕ್ಕೆ ತೆರಳಿದಲ್ಲಿ ಶ್ರೀಕೃಷ್ಣನು ತನ್ನ ಅನೇಕ ಲೀಲೆಗಳನ್ನು ಅಲ್ಲಿ ವ್ಯಕ್ತಪಡಿಸುವಂಥದ್ದು. ಹೀಗೆ ಆತ ಅನೇಕವಾದಂತಹ ತನ್ನ ಮಹಿಮೆಯನ್ನು ಜಗತ್ತಿಗೆ ವ್ಯಕ್ತಪಡಿಸುವಂಥದ್ದು. ಮುಂದೆ ಸಾಂದೀಪನ ಮಹರ್ಷಿಗಳ ಜೊತೆಯಲ್ಲಿ ಆತ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು. ಯಾಕಂದರೆ ಇಷ್ಟೆಲ್ಲ ಕಲಿತಂಥ ಜಗದ್ಗುರುವಾಗಿದ್ದರೂ, ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಕೂಡ ನಾವು ಒಂದು ನೆಪಕ್ಕಾದರೂ ಒಬ್ಬ ಗುರು ಅಂತ ಹೇಳುವಂಥದ್ದು ಇಟ್ಟುಕೊಳ್ಬೇಕು. ಹಾಗಾದರೆ ಯಾರ ಮನಸ್ಸಿನಲ್ಲಿ ಬರ್ಬೋದು? ಇಂತಹ ಕೃಷ್ಣನಿಗೆ ಗುರು ಸಾಂದೀಪನ ಮಹರ್ಷಿಗಳು ಆತನಿಗೆ ಯೋಗ್ಯವಾದಂಥ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಾಗೆ ಅವರಿಗೆ ಯೋಗ್ಯವಾದಂತಹ ಗುರುದಕ್ಷಿಣೆಯನ್ನು ಕೊಡ್ತಾನೆ. ಅವೆಲ್ಲವೂ ಬೃಹದಾದ ಕಥೆ, ಅವೆಲ್ಲ ಬಹಳಷ್ಟು ವಿಶೇಷಗಳಿವೆ.
ಅದನ್ನು ಕೊಡುವಂಥದ್ದು. ತದನಂತರ ನಾವು ಒಂದೆರಡು ಮಾತುಗಳಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ನಾವು ವ್ಯಕ್ತಪಡಿಸುವುದಿದ್ದರೆ ಮುಂದೆ ಅಲ್ಲಿ ಕಾಂಡವ ದಹನವಾಗುವಂಥದ್ದು. ಕಾಂಡನ ದಹನವಾಗುವಂಥ ಸಂದರ್ಭದಲ್ಲಿ ಕೃಷ್ಣಾರ್ಜುನರ ಇರುವರು ಕೂಡ ಅಗ್ನಿಗೆ ಸಹಾಯಕರಾಗಿ ಅಲ್ಲಿ ಅಗ್ನಿಯ ಒಂದು ಅಜೀರ್ಣ ಕ್ರಿಯೆಯನ್ನು ಅವನಿಗೆ 12 ವರ್ಷಗಳ ಕಾಲ ಒಬ್ಬ ರಾಜ ಮಾಡಿದಂತಹ ಯಾಗದಿಂದ ಆಜ್ಯವನ್ನು ಸ್ವೀಕರಿಸಿ ಅವನಿಗೆ ಅಜೀರ್ಣ ಅಂತ ರೋಗ ಅಂತ ಬರ್ತದೆ. ಅದಕ್ಕೆ ಬ್ರಹ್ಮದೇವನ ಹೇಳ್ತಾನೆ, ನೀನು ಕಾಂಡವನವನ್ನು ದಹನ ಮಾಡಿ ಅಲ್ಲಿರುವ ಪ್ರಾಣಿಗಳ ಮೇಧಸ್ಸನ್ನು ನೀನು ತಿಂದೆಂತಾದರೆ ನಿನ್ನ ರೋಗಕ್ಕೆ ಅದು ಪರಿಹಾರ ಅಂತ. ಆದರೆ ಇಂದ್ರನು ಇವನು ಕಾಂಡವ ದಹನವನ್ನು ಮಾಡಲಿಕ್ಕೆ ಹೋದಾಗಲೆಲ್ಲ ನೀರನ್ನು ಸುರಿಸಿದ್ದರಿಂದ ಅಗ್ನಿಗೆ ಆ ಕಾರ್ಯದಲ್ಲಿ ಸಫಲತೆಯನ್ನು ಪಡೀಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಕೃಷ್ಣಾರ್ಜುನರ ಮೊರೆ ಹೋದಾಗ ಕೃಷ್ಣ ಮತ್ತು ಅರ್ಜುನರು ಅಗ್ನಿಯ ಆಸೆಯನ್ನು ಪೂರೈಸಿಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಅರ್ಜುನನಿಗೆ ಗಾಂಡೀವ ಧನಸ್ಸು ಹಾಗೂ ವಿಶೇಷವಾದಂಥ ಕಪಿಧ್ವಜವಿರುವಂತಹ ರಥ, ಬಿಳಿಯದಾದಂಥ ವಿಶೇಷವಾದಂಥ ಕುದುರೆಗಳನ್ನು ಅಗ್ನಿಯು ವರುಣನ ಮೂಲಕ ಅಲ್ಲಿ ತೆಗೆಸಿಕೊಡುವಂಥದ್ದು. ಹಾಗೆ ಕೃಷ್ಣನಿಗೆ ನಾವು ಕೈಯಲ್ಲಿ ಯಾವಾಗಲೂ ಚಕ್ರ ಅಂತ ಹೇಳ್ತೇವೆ. ಹಾಗಾದರೆ ಕಾಂಡವ ದಹನ ಕಾಲದಲ್ಲಿ ಕೃಷ್ಣನಿಗೆ ಅಗ್ನಿಯು ವರುಣನ ಮೂಲಕವಾಗಿ ಕೊಡಿಸುವಂಥದ್ದು. ಇವನ್ನು ಪಡೆದು ಅಲ್ಲಿ ಕಾಂಡವ ದಹನ ಆಗುವಂಥದ್ದು. ಮುಂದೆ ಅಲ್ಲಿ ಮಯ ಎಂಬಂಥ ರಾಕ್ಷಸನಿಂದ ಅಲ್ಲಿ ಪಾಂಡವರು ವಿಶೇಷವಾದಂತಹ ಸಭಾಭವನವನ್ನು ನಿರ್ಮಿಸಿ ರಾಜ್ಯಭಾರವನ್ನು ಮಾಡುವಂಥದ್ದು. ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಶ್ರೀಕೃಷ್ಣನ ಮುಂದಾಳುತ್ವದಲ್ಲಿ ಅಲ್ಲಿ ಪಾಂಡವರು ಮುಂದೆ ಮಾಡುವಂಥ ಕಾರ್ಯ. ಹೀಗೆ ಇರುವಂಥ ಸಂದರ್ಭದಲ್ಲಿ ಪಾಂಡವರಿಗೂ ಕೌರವರಿಗೂ ಉಂಟಾದಂಥ ದ್ವೇಷ ಅದು ಯುದ್ಧಕ್ಕೆ ಬಂದು ನಿಂತಾಗ ಧರ್ಮರಾಜನ ಕೋರಿಕೆಯಂತೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಕೌರವರಲ್ಲಿ ಹೋಗಿ ಸಂಧಾನವನ್ನು ಮಾಡುವಂಥದ್ದು. ಆದರೆ ಆ ಸಂಧಾನದಲ್ಲಿ ಶ್ರೀಕೃಷ್ಣನು ನುಡಿದಂತಹ ಪ್ರತಿಯೊಂದು ಮಾತುಗಳು ಕೂಡ ನಾವು ಅಧ್ಯಯನವನ್ನು ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು. ಆಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಿಶೇಷವಾದಂಥ ವಿಚಾರವನ್ನು ಆ ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣ ವ್ಯಕ್ತಪಡಿಸ್ತಾನೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡಿದರೂ ಕೂಡ ಅಲ್ಲಿ ಭಗವಂತನ ಮಾತಿಗೆ ಅಲ್ಲಿ ವಿಧಿ ನಿಯಮದಂತೆ ಕೌರವ ಒಪ್ಪದಿದ್ದಾಗ ಅಲ್ಲಿ ಯುದ್ಧ ಅಂತ ಹೇಳುವಂಥದ್ದು ಅಲ್ಲಿ ನಡೆಯುವ ಸಾಧ್ಯತೆಯೇ ಬಹಳ ಹೆಚ್ಚಾಯಿತು. ಕೊನೆಯ ಕ್ಷಣದಲ್ಲಿ ಕೌರವ ಅರಿತುಕೊಳ್ತಾನೆ, ಕೃಷ್ಣ ಭಗವಂತ ಯಾರು ಎಂಬುದನ್ನು ಅರಿತುಕೊಳ್ತಾನೆ. ಆತ ಭಗವಂತನಲ್ಲಿ ಹೇಳ್ತಾನೆ, ನೀನಾರೆಂಬುದನ್ನು ನಾನು ಬಲ್ಲೆ, ಸಂಧಿಯನ್ನು ನೀನು ಮುರಿದಿದ್ದೆ, ನನ್ನ ಹೃದಯ ಕಮಲವನ್ನು ಹೊಕ್ಕು ನೀನು ಸಂಧಿಯನ್ನು ಮುರಿದಿದ್ದೆ. ಅನ್ಯರನ್ನು ಕೊಲ್ಲುವವನು, ಅನ್ಯರಿಂದ ಕೊಲ್ಲಿಸುವವನು ನೀನೇ ಆಗಿರುವಂತಹ ಭಗವಂತನಾದಂತಹ ನಿನ್ನ ಪಾದ ಕಮಲದಲ್ಲಿ ನಿನ್ನ ಎದುರಿನಲ್ಲಿ ನಾನು ಮರಣವನ್ನು ಹೊಂದಿ ಸುಕೃತಿಯನ್ನು ಪಡೆಯಬೇಕೆಂಬುದು ನನ್ನ ಮುಖ್ಯ ಉದ್ದೇಶ ಎಂಬ ಆತ್ಮದ ಮಾತನ್ನು ಶ್ರೀಕೃಷ್ಣನ ಮುಂದೆ ವ್ಯಕ್ತಪಡಿಸ್ತಾನೆ. ಹೀಗೆ ಕೃಷ್ಣನ ಆ ಮಹಿಮೆ ಪರಾಕ್ರಮ ಅಂತ ಹೇಳುವಂಥದ್ದು ಬಹಳಷ್ಟು ನೂರಾರು ಲಕ್ಷಾನುಗಟ್ಟಲೆ ಪುಟಗಳಷ್ಟು ನಾವು ಅದನ್ನು ಕಲಿಬಹುದು ಅಥವಾ ಅಧ್ಯಯನ ಮಾಡಬಹುದು. ಹಾಗೆ ಯುದ್ಧವು ಯಾವಾಗ ನಿರ್ಧರಿಸಲ್ಪಟ್ಟಿತು, ಮುಂದೆ ಅಲ್ಲಿ ಸಂಧಾನವು ಮುರಿದ ನಂತರ ಅಲ್ಲಿ ಪಾಂಡವರಿಗೂ ಕೌರವರಿಗೂ ಯುದ್ಧವಾದಾಗ ಒಂದು ಶುಭ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧವಾಗುವುದೆಂದು ನಿರ್ಧಾರವಾದಾಗ ಇತ್ತ ಕಡೆಯಿಂದ ಅರ್ಜುನನಿಗೆ ಸಾರಥಿಯಾಗಿ ಶ್ರೀಕೃಷ್ಣನು ಅಲ್ಲಿ ಕುರುಕ್ಷೇತ್ರದಲ್ಲಿ ಬಂದು ನಿಂತಾಗ ಎದುರುಗಡೆಯಿಂದ ಪಾಂಡವರು ಮುಂದೆ ಈ ಕೃಷ್ಣ ಪರಮಾತ್ಮ ಎಲ್ಲ ರೀತಿಯಾದಂಥ ನಿರ್ದೇಶನವನ್ನು ಮಾಡಿ ಯುದ್ಧ ಹೇಗೆ ಮಾಡಬೇಕು, ಯುದ್ಧದ ರೀತಿ ನಿಯಮಗಳೇನು, ಯಾವ ರೀತಿಯಾದಂಥ ಉಪಾಯದಿಂದ ಯುದ್ಧವನ್ನು ಗೆಲ್ಲಬಹುದು, ಇವೆಲ್ಲವನ್ನು ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ನಿರ್ದೇಶನದಂತೆಯೇ ನಡೆಯುತ್ತಿತ್ತು. ಹಾಗೆ ಯುದ್ಧದಂದು ಆತ ಆ ಅಗಾಧವಾದಂಥ 11 ಅಕ್ಷೋಹಿಣಿ ಸೇನೆಯ ಮುಂದೆ ಆ ಅರ್ಜುನನ ರಥವನ್ನು ಯುದ್ಧ ಮಾಡುವುದಕ್ಕಾಗಿ ತಂದು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಆ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಗಾಂಡೀವ ಧನುಸ್ಸನ್ನು ನೀನು ತೆಗೆದುಕೊಂಡು ಅಲ್ಲಿ ನಿನ್ನ ಶತ್ರುಗಳ ಮೇಲೆ ಬಾಣವನ್ನು ಬಿಡುವುದು. ಅದುವರೆಗೂ ಯುದ್ಧೋತ್ಸವದಿಂದ ಬಂದಂಥ ಅರ್ಜುನ ತನ್ನ ಧನುಸ್ಸನ್ನು ಹಿಡಿದುಕೊಂಡು ಕೈಯಲ್ಲಿ ಬಾಣವನ್ನು ಹಿಡಿದುಕೊಂಡು ಇನ್ನೇನು ಬಾಣವನ್ನು ಹೂಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಎದುರುಗಡೆ ಅಜ್ಜನಾದಂತಹ ಭೀಷ್ಮಾಚಾರ್ಯರು ತನ್ನ ಎದುರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತಿರುವುದನ್ನು ಕಾಣ್ತಾನೆ. ಆಗ ಮತ್ತೊಂದು ಕಡೆಯಲ್ಲಿ ಗುರುಗಳಾದಂಥ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಹೀಗೆ ತನ್ನನ್ನು ಸಾಕಿ ಸಲಹಿದರು ಪುರಜನರು, ಪರಿಜನರು ಎಲ್ಲರೂ ಕೂಡ ತಮ್ಮವರೇ ಆಗಿರುವುದರಿಂದ ಅವರನ್ನು ಕಂಡು ಆತ ದುಃಖಿಸಿ ಕೃಷ್ಣನ ಪಾದ ಕಮಲಗಳಲ್ಲಿ ತನ್ನ ಗಾಂಡೀವ ಧನಸ್ಸನ್ನು ಇಟ್ಟು ಶರಣಾಗ್ತಾನೆ. ಭಗವಂತ, ನಾನು ಯುದ್ಧವನ್ನು ಮಾಡಲಾರೆ. ಆತ ಒಂದು ಮಾತು ಹೇಳ್ತಾನೆ, ಯಾಕೆ ಯುದ್ಧವನ್ನು ಮಾಡುವುದಿಲ್ಲ? ಕೃಷ್ಣ ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ನಾವು ಯುದ್ಧವನ್ನು ಮಾಡಿ ಗೆದ್ದರೂ
ಮುಂದೆ ಸಿಂಹಾಸನವನ್ನು ಏರಿ ಕುಳಿತಂಥ ಸಂದರ್ಭದಲ್ಲಿ ಅದನ್ನು ಆ ಸೌಭಾಗ್ಯವನ್ನು ಕಾಣಲಿಕ್ಕೆ ಜನರೇ ಇಲ್ಲದಿದ್ದ ಮೇಲೆ ನಾನು ಯುದ್ಧ ಮಾಡಿ ಏನು ಪ್ರಯೋಜನ? ಪಟ್ಟೆ ಪಿತಾಂಬರಗಳನ್ನು ಧರಿಸಿದಾಗ ಅದನ್ನು ನೋಡಲಿಕ್ಕಾದರೂ ಒಂದು ನಮ್ಮವರು ಅಂತ ಹೇಳಬೇಕು. ಆಗ ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಮಡಿದರು ಅಂತಾದರೆ ನಾನು ಯಾವ ಸುಖಕ್ಕಾಗಿ ಈ ಯುದ್ಧವನ್ನು ಮಾಡಬೇಕು, ಇದರಿಂದ ಏನು ಪ್ರಯೋಜನ ಎಂಬಂಥ ಪ್ರಶ್ನೆಯನ್ನು ಕೃಷ್ಣನಲ್ಲಿ ಕೇಳಿದಾಗ ಕೃಷ್ಣ ಅಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನೀನು ಅನೇಕ ರೀತಿಯಾದಂಥ ಉಪದೇಶವನ್ನು ಕೊಡುವಂಥದ್ದು, ಅದನ್ನೇ ನಾವು ಭಗವದ್ಗೀತೆ ಅಂತ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತೇನೆಂದರೆ, ಇಡೀ ವಿಶ್ವದಲ್ಲಿ ಎಲ್ಲ ಮತ ಧರ್ಮದಲ್ಲೂ ಹೇಳಲ್ಪಟ್ಟಂಥ ಎಲ್ಲ ವಿಚಾರಗಳು ಕೂಡ ಈ ಭಗವದ್ಗೀತೆಯಲ್ಲಿ ಅಲ್ಲಿ ಅಡಕವಾಗಿದೆ. ಹಾಗಾಗಿ ಆ ಒಂದು ವಿಚಾರವು ಇದರಲ್ಲಿ ಅಡಕವಾಗಿರುವುದರಿಂದ ಆತನನ್ನು ಮುಂದೆ ಜಗದ್ಗುರು ಅಂತ ಅಲ್ಲಿ ಕರೀಲಿಕ್ಕೆ ಸಾಧ್ಯವಾಯಿತು. ಏನು ನಾವು ವಿಶ್ವಗುರು ಅಂತ ಹೇಳ್ತೇವೆ, ಅದೇ ರೀತಿ ಜಗದ್ಗುರು ಅಂತ ಹೇಳಿ ಕರೆಯಲ್ಪಟ್ಟದ್ದು ಅಲ್ಲಿ ಕೃಷ್ಣನನ್ನು ಮಾತ್ರ. ಯಾಕಂದರೆ ಅಲ್ಲಿ ಕೃಷ್ಣ ಕೊಟ್ಟಂಥ ಸಂದೇಶ, ಅದರಲ್ಲಿರುವ ಅಡಕವಾಗಿರುವಂಥ ವಿಚಾರಗಳು ಅದು ಇಂದಿಗೂ ಮುಂದೆಗೂ ಇನ್ನೆಂದೆಂದಿಗೂ ಕೂಡ ಅದು ಪ್ರಸ್ತುತ ಸಕಾಲಿಕವಾಗಿರುತ್ತದೆ. ಆದ್ದರಿಂದ ಅದು ಬಹಳ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾದಂಥ ಗ್ರಂಥವಾಗಿರುತ್ತದೆ. ಆತ ಅರ್ಜುನ ಕೇಳ್ತಾನೆ, ಯೋಗ ಮಾಡು ಅರ್ಜುನ, ನೀನು ಧ್ಯಾನ ಮಾಡು ಅಂತ. ಆಗ ಅರ್ಜುನನಿಗೆ ಗಲಿಬಿಲಿ ಉಂಟಾಗ್ತದೆ. ಮನುಷ್ಯನ ಒಂದು ಆಯಸ್ಸು ಅಂತ ಹೇಳುವಂಥದ್ದು ಕೆಲವು ದಿನಗಳು. ಅಲ್ಲಿ ಆ ಪ್ರಶ್ನೆ ಕೇಳ್ತಾನೆ, ಇದು ಒಂದು ವೇಳೆ ನೀನು ಧ್ಯಾನ ಮಾಡು ಯೋಗ ಮಾಡು ಅಂತ ಹೇಳ್ತಿ, ಅದು ಒಂದು ವೇಳೆ ಸಂಸಿದ್ಧಿಸದೇ ಹೋದಲ್ಲಿ ನಾವು ಮುಂದೆ ಏನು ಮಾಡಬೇಕು ಅಂತ. ಆಗ ಕೃಷ್ಣ ಹೇಳುವಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಕೆಟ್ಟ ಪರಿಣಾಮ ಉಂಟಾಗುವುದಿಲ್ಲ, ಅದು ಇಂದಲ್ಲದಿದ್ದರೆ ಮುಂದೆಂದಾದರೂ ಕೂಡ ಅದು ಒಳ್ಳೆಯ ಪರಿಣಾಮವನ್ನು ಬೀರಿಯೇ ಬೀರುತ್ತದೆ. ಆದ್ದರಿಂದ ನೀನು ಯೋಗ ಮಾಡು, ನೀನು ಧ್ಯಾನ ಮಾಡು ಎಂಬಂಥ ವಿಶೇಷವಾದಂತಹ ವಿಚಾರವನ್ನು ಅಲ್ಲಿ ಅರ್ಜುನನ ಮೂಲಕ ನಮಗೆ ಹೇಳಿದ್ದಾನೆಂತ ನಾವು ತಿಳಿದುಕೊಳ್ಬೇಕು. ಅಂತಹ ವಿಶೇಷವಾದಂತಹ ನೀತಿಗಳು ಆ ಭಗವದ್ಗೀತೆಯಲ್ಲಿ ಅಡಗಿದೆ. ಆ ಕಾರಣದಿಂದಲೇ ರಾಜಸೂಯ ಯಾಗವು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಪಾಂಡವರು ಭೀಷ್ಮಾಚಾರ್ಯರ ಸೂಚನೆ ಮೇರೆಗೆ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುವಂಥದ್ದು. ಯಾಕೆ ಹಾಗಾದರೆ ಅಗ್ರಪೂಜೆಯನ್ನು ಮಾಡುವಂಥದ್ದು ಅಂದರೆ, ಯಾವುದೇ ಒಂದು ದೊಡ್ಡದಾದಂತಹ ಸಮಾರಂಭಗಳು ಯಜ್ಞ ಯಾಗಾದಿಗಳು ನಡೆದಾಗ ಅಲ್ಲಿ ಬಹಳಷ್ಟು ವಿಶೇಷವಾದಂತಹ ಜನರು ಆಮಂತ್ರಿತರಾಗ್ತಾರೆ. ಅದರಲ್ಲೂ ರಾಜಸೂಯ ಯಾಗ ಅಂತ ಹೇಳುವಂಥದ್ದು ವಿಶೇಷವಾದ ಯಾಗ. ಅಂದರೆ ರಾಜಸೂಯ ಯಾಗವನ್ನು ಮಾಡುವ ಮುಂಚೆ ಆ ರಾಜರಾದವರು ಪ್ರಪಂಚದ ಎಲ್ಲ ರಾಜರುಗಳನ್ನು ಬಗ್ಗು ಪಡೆದು ಅವರಿಂದ ಕಪ್ಪ ಕಾಣಿಕೆಗಳನ್ನು ವಸೂಲು ಮಾಡಿ ಆ ದ್ರವ್ಯದಿಂದ ಮಾಡುವಂಥ ಯಾಗ ಅದಾಗಿರುತ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲ ರಾಜರುಗಳನ್ನು ಅಲ್ಲಿ ಆಹ್ವಾನ ಕೊಟ್ಟಿರ್ತಾರೆ. ಅಂತಹ ತುಂಬಿದ ಸಭೆಯಲ್ಲಿ ರಾಜಮಹಾರಾಜರು, ಋಷಿಗಳು, ಬ್ರಾಹ್ಮಣರು, ನಾರದರು ಮುಂತಾದಂಥ ವಿಶೇಷವಾದಂತಹ ಅತಿಥಿ ಅಭ್ಯಾಗತರು ಇರುವಂಥ ಸ್ಥಳದಲ್ಲಿ ಪ್ರತಿಯೊಬ್ಬರಿಗೂ ಅರ್ಘ್ಯವನ್ನು ಕೊಡುವಂಥದ್ದು ಅದು ಸಾಧುವಾದದೆ. ಆದರೆ ಪ್ರಥಮವಾಗಿ ಅಗ್ರಪೂಜೆಯನ್ನು ಯಾರಿಗೆ ಕೊಡಬೇಕು? ಪ್ರಥಮವಾಗಿ ಅಂದರೆ ಎಲ್ಲ ವಿಚಾರಗಳಲ್ಲೂ ಆತ ಶ್ರೇಷ್ಠನಾಗಿರಬೇಕು. ಹಾಗಿರುವಂಥ ಸಂದರ್ಭದಲ್ಲಿ ಈ ತುಂಬಿದ ಸಭೆಯಲ್ಲಿ ಯಾರು ಶ್ರೇಷ್ಠರು ಎಂಬಂತಹ ವಿಚಾರಕ್ಕೆ ಧರ್ಮರಾಜನಿಗೆ ಹೊಳೆಯದೇ ಇದ್ದಂಥ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಈ ಸಭೆಯಲ್ಲಿ ಉಪಸ್ಥಿತರಿರುವಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅತ್ಯಂತ ಶ್ರೇಷ್ಠನಾದಂಥ ವ್ಯಕ್ತಿ, ಅಗ್ರ ಪೂಜೆಗೆ ಆತನೇ ಅರ್ಹನಾದವನು ಎಂಬುದನ್ನು ತಿಳಿದಾಗ ಸಹದೇವ ಬಂದು ಅಲ್ಲಿ ಅಗ್ರಪೂಜೆಯನ್ನು ಮಾಡುವಂಥದ್ದು. ಇದರಿಂದ ಕುಪಿತನಾದಂತಹ ಶಿಶುಪಾಲ ಆ ಕೃಷ್ಣನನ್ನು ಬಾಯಿಗೆ ಬಂದಂತೆ ನಿಂದಿಸಿದಂಥ ಸಂದರ್ಭದಲ್ಲಿ ಕೃಷ್ಣ ತನ್ನ ಬಳಿಯಲ್ಲಿರುವಂಥ ಚಕ್ರದಿಂದ ಶಿಶುಪಾಲನ ಹತ್ಯೆ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಆ ಶ್ರೀಕೃಷ್ಣನ ಮೇರು ವ್ಯಕ್ತಿತ್ವಕ್ಕೆ, ಆತನು ಯಾವ ಕಾರಣಕ್ಕಾಗಿ ಭೂಮಿಯಲ್ಲಿ ಜನಿಸಿದನು ಆ ವಿಚಾರಕ್ಕೆ ನಿಜವಾಗಿಯೂ ಅಲ್ಲಿ ಅರ್ಥವನ್ನು ಕಲ್ಪಿಸುತ್ತದೆ. ಶ್ರೀಕೃಷ್ಣನ ಮಹಿಮೆಯನ್ನು ಈ ಅಷ್ಟಮಿ ಇಂತಾದಂಥ ಹಬ್ಬಗಳಲ್ಲಿ ನಾವು ವರ್ಣಿಸುವುದು, ಆತನನ್ನು ಹೊಗಳುವಂಥದ್ದು ಮಾಡುವುದರಿಂದ ನಾವು ವಿಶೇಷವಾದಂತಹ ಪುಣ್ಯವಂತರಾಗಬೇಕು. ಪುಣ್ಯವಂತರಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಯಾರು ಶ್ರೀಕೃಷ್ಣಾಷ್ಟಮಿಯಂದು ಶ್ರೀಕೃಷ್ಣನನ್ನು ಪೂಜಿಸಿ ಬಗೆ ಬಗೆಯ ಭಕ್ಷ್ಯಗಳಿಂದ ಆತನನ್ನು ಅರ್ಚಿಸ್ತಾರೋ ಅವರಿಗೆ ಸಕಲವಾದಂತಹ ಐಶ್ವರ್ಯ ಪುಣ್ಯಗಳು ಲಭಿಸ್ತವೆ. ಇಹದಲ್ಲಿಯೂ ಮುಂದೆ ಪರದಲ್ಲಿಯೂ ಅಲ್ಲಿ ಆತನಿಗೆ ಸದ್ಗತಿ ದೊರೆಯುತ್ತದೆ ಎಂಬುದು ಭಗವಂತನ ವಾಣಿಯಾದ್ದರಿಂದ ಎಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿ ಆತನಿಗೆ ಅರ್ಘ್ಯವನ್ನಿತ್ತು ಆತನನ್ನು ಸ್ತುತಿಸಿದಲ್ಲಿ ಖಂಡಿತ ಅವರ ಇಷ್ಟಾರ್ಥಗಳು ಭಗವಂತ ನೆರವೇರಿಸಿಕೊಡುತ್ತೇವೆ ಆಶಯದೊಂದಿಗೆ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.